नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ओं विष्णुपादाय कृष्णप्रेष्ठाय भूतले ಹರೇ ಕೃಷ್ಣ. ಸಾರಿ, ನಾನು ಹೇಳ್ತಾ ಇದ್ದೀನಿ ಮ್ಯೂಟ್ ಅಲ್ಲಿ ಇತ್ತದು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवी गौरवाणी प्रचारिणी निर्विशेष शून्यवादी पाश्चात्यादेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधरा श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। ಹರೇ ಕೃಷ್ಣ. ಎಲ್ಲರಿಗೂ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಆದರದ ಸ್ವಾಗತ. ನಮಗೆ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಇಸ್ಕಾನ್ ಅಲ್ಲಿಯ ಅಧ್ಯಕ್ಷರಾದ ಹಿಸ್ಕ್ರೇಸ್ ಶ್ರೀ ನಾಮನಿಷ್ಠ ಪ್ರಭುಜಿ ಅವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ, ಹಾಗೆ ಇಸ್ಕಾನ್ ನ ಫೌಂಡರ್ ಅಧ್ಯಕ್ಷರಾದ ಹಿಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ, ಹಾಗೆ ಅಲ್ಲಿರುವ ಇತರ ಗುರುಗಳೆಲ್ಲರಿಗೂ ವಂದಿಸುತ್ತಾ, ಅವರೆಲ್ಲರ ಆಶೀರ್ವಾದವನ್ನ ತಗೊಳ್ತಾ ನಮ್ಮ ಈ ಒಂದು ತರಗತಿಯನ್ನ ಶುರು ಮಾಡೋಣ. ಹರೇ ಕೃಷ್ಣ. ಮೊದಲಿಗೆ ಶಚಿಸುತಾಷ್ಟಕ ನಾವು ಹಾಡೋಣ. ಸಾರ್ವಭೌಮ ಭಟ್ಟಾಚಾರ್ಯರ ರಚನೆ ಶಚಿಸುತಾಷ್ಟಕಂ. ನವ ಗೌರವರಂ ನವ ಪುಷ್ಪಶರಂ ನವ ಭಾವದರಂ ನವಲಾಸ್ಯ ಪರಂ ನವಗೌರವರಂ ನವಪುಷ್ಪಚರಂ ನವಭಾವರಂ ನವಹಾಸ್ಯಕರಂ ನವಹೇಮವರಂ ಪ್ರಣಮಾಮಿ ಶಚೀಸುತ ಗೌರವರಂ. ನವಹಾಸ್ಯಕರಂ ನವಹೇಮವರಂ ಪ್ರಣಮಾಮಿ ಶಚೀಸುತ ಗೌರವರಂ. ನವ ಪ್ರೇಮಯುತಂ ನವನೀತಶುಚಂ ನವವೇಷಕೃತಂ ನವ ಪ್ರೇಮರಸಂ. ನವ ಪ್ರೇಮಯುತಂ ನವನೀತಶುಚಂ ನವವೇಷಕೃತಂ ನವ ಪ್ರೇಮರಸಂ. ನವಧಾವಿಲಸ ಶುಭ ಪ್ರೇಮಮಯಂ ಪ್ರಣಮಾಮಿ ಶಚೀಸುತ ಗೌರವರಂ. ನವಧಾವಿಲಸ ಶುಭ ಪ್ರೇಮಮಯಂ ಪ್ರಣಮಾಮಿ ಶಚೀಸುತ ಗೌರವರಂ. ಹರಿಭಕ್ತಿ ಪರಂ ಹರಿನಾಮಧರಂ ಕರಜಪ್ಯಕರಂ ಹರಿನಾಮ ಪರಂ. ಹರಿಭಕ್ತಿ ಪರಂ ಹರಿನಾಮಧರಂ ಕರಜಪ್ಯಕರಂ ಹರಿನಾಮ ಪರಂ.
नयने सततं प्रणयाश्रुधरं प्रणमामि शचीसुतगौरवरम् नयने सततं प्रणयाश्रुतरावं प्रणमामि शुचिसुतगौरवरम् सततं जनता भवतापहरं परमार्थपरायणलोकगतिम् सततं जनता भवतापहरं परमार्थपरायणलोकगतिम् नवलेहकरं जगतापहरं प्रणमामि शचीसुतगौरवरम् ಸ್ಕ್ರೀನ್ ಹೋಯ್ತು ಮತ್ತೆ ನಾಗವೇಣಿ ಮಾತಾಡಿ. ಕರೆಂಟ್ ಹೋಯ್ತು ಈಗ ಬರ್ತದೆ. ಇಂಟರ್ನೆಟ್ ಆನ್ ಮಾಡಿ. ನಾನು ಕಂಟಿನ್ಯೂ ಮಾಡ್ಲಾ? ನೀವು ಕಂಟಿನ್ಯೂ ಮಾಡಿ ಮಾತಾಜಿ, ನೀವೇ ಹೇಳಿ. ನಿಜ ಭಕ್ತಿಕರಂ ಪ್ರಿಯ ಚಾರುತರಂ ನಟನಾಗರಾಜಕುಲಂ ಕುಲಕಾಮಿನಿ ಮಾನಸಲಾಸ್ಯಕರಂ ಪ್ರಣಮಾಮಿ ಶಚೀಸುತಗೌರವರಂ ಪ್ರಣಮಾಮಿ ಶಚೀಸುತಗೌರವರಂ ಪ್ರಣಮಾಮಿ ಶಚೀಸುತಗೌರವರಂ करतालवलं कलकण्ठरवं रघुवाद्यसुवीणिकया मधुरं निजभक्तिगुणाव्रतनाट्यकरं प्रणमामि शचीसुतगौरवरं प्रणमामि शचीसुतगौरवरं प्रणमामि शचीसुतगौरवरं युगधर्मयुतं पुनर्नन्दसुतं भरणीशुचित्रं भवभावुचित्रं तनुजानचितं निजवासयुतं प्रणमामि शचीसुतगौरवरं प्रणमामि शचीसुतगौरवरं प्रणमामि शचीसुतगौरवरम् अरुणं नयनं चरणं वसनं वदने स्खलितं स्वकनामदं कुरुते सुरसं जगदाजीवनं प्रणमामि शचीसुतगौरवरं प्रणमामि शचीसुतगौरवरं प्रणमामि शचीसुतगौरवरं हरे कृष्ण 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 हरे 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 राम 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 हरे हरे. ಹೇಳ್ತೀರಾ? ಅದೇ ಹೇಳ್ಬೋದು ನೀವು. हरे कृष्ण 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 हरे 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 राम 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 हरे 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 कृष्ण 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 हरे 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 राम राम हरे हरे. हरे कृष्ण. श्री सच्चिदाष्टकम की जय. जय जय श्री चैतन्य जय नित्यानंद. जय जय श्री चैतन्य जय नित्यानंद. जय अद्वैत चंद्र जय गौर भक्त वृंद. जय चंद्र जय गौर जय जय श्री चैतन्य जय नित्यानंद. जय चंद्र जय गौर भक्त वृंद. जय जय श्री चैतन्य जय नित्यानंद.
ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಗೌರಾಂಗ ಗೌರಾಂಗ ಜಯ ಗೌರ ಗೌರಾಂಗ ಗೌರಾಂಗ ನಿತ್ಯಾನಂದ ಗೌರಾಂಗ ನಿತ್ಯಾನಂದ ನಿತ್ಯಾನಂದ ಗೌರಾಂಗ ನಿತ್ಯಾನಂದ ಗೌರಾಂಗ ಗೌರಾಂಗ ನಿತ್ಯಾನಂದ ಗೌರಾಂಗ ನಿತ್ಯಾನಂದ ನಿತ್ಯಾನಂದ ಗೌರಾಂಗ ನಿತ್ಯಾನಂದ ಗೌರಾಂಗ ನಿತ್ಯಾನಂದ ಗೌರಾಂಗ ನಿತ್ಯಾನಂದ ನಿತ್ಯಾನಂದ ಗೌರಾಂಗ ನಿತ್ಯಾನಂದ ಗೌರಾಂಗ ಶ್ರೀ ಚೈತನ್ಯ ಮಹಾಪ್ರಭು ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ನಾವು ನಿನ್ನೆ 14ನೇ ಅಧ್ಯಾಯ ಮೊದಲ ಒಂದು ಶ್ಲೋಕವನ್ನ ನೋಡಿದ್ವಿ. ಇವತ್ತು 2ನೇ ಶ್ಲೋಕ. ಭಗವಾನ್ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು, ಅದ್ವೈತ ಪ್ರಭು ಹಾಗೂ ಪ್ರಭುವರಿಯ ಚೈತನ್ಯರ ಭಕ್ತಗಣಕ್ಕೆ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಅವರು. ಮುಂದೆ ಹೇಳ್ತಾರೆ, ಕೃಷ್ಣನು ಯಶೋದೆಯ ಮಗನಾಗಿ ಹೇಗೆ ಅವತರಿಸಿದನೋ ಹಾಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಶಚಿದೇವಿಯ ಮಗನಾಗಿ ಇಳೆಗೆ ಆಗಮಿಸಿದರು. ಇಷ್ಟನ್ನು ನಾನು ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ ಇಲ್ಲಿವರೆಗೆ. ಅದರ ಬಗ್ಗೆ ವಿವರಣೆ ನಿನ್ನೆಯ ಒಂದು ಅಧ್ಯಾಯದಲ್ಲಿ ಹೇಳ್ತಾ ಇದ್ರು. ಮಾತೆ ಯಶೋದೆಯ ಮಗನಾಗಿ ಕೃಷ್ಣನು ಪುನಃ ಶಚಿಮಾತೆಯ ಮಗ ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ಈಗ ಅವತರಿಸಿದ್ದಾನೆಂಬ ಮೇಲಿನ ಸೂಕ್ತಿಯನ್ನು ಶ್ರೀಲ ನರೋತ್ತಮ ದಾಸ ಠಾಕೂರರು ದೃಢಪಡಿಸುತ್ತಾರೆ. ಶಚಿಪುತ್ರನು ಯಶೋದೆ ಹಾಗೂ ನಂದ ಮಹಾರಾಜನ ಮಗನಲ್ಲದೆ ಬೇರೆ ಯಾರೂ ಅಲ್ಲ. ನಿತ್ಯಾನಂದ ಪ್ರಭುಗಳಾದರೂ ಸಾಕ್ಷಾತ್ ಆ ಬಲರಾಮನೇ ಅಂತೇಳಿ ಹೇಳ್ತಾ ಇದ್ದಾರೆ ನರೋತ್ತಮ ದಾಸರು. ಚೈತನ್ಯರ ಜನ್ಮ ಕಾಲದ ಲೀಲೆಗಳನ್ನ ನಾನು ಈಗಾಗಲೇ ಸಂಕ್ಷೇಪವಾಗಿ ವಿವರಿಸಿದ್ದೇನೆ. ಈಗ ಅವರ ಬಾಲ ಲೀಲೆಗಳನ್ನ ಕ್ರೋಢೀಕರಿಸಿ ಹೇಳುತ್ತೇನೆ ಅಂತ 4ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಸ್ವಯಂ ಭಗವಾನ್ ಕೃಷ್ಣನೇ ಆದ ಶ್ರೀ ಚೈತನ್ಯ ಮಹಾಪ್ರಭುಗಳ ಬಾಲ ಲೀಲೆಗಳಿಗೆ ನಾನು ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನ ಸಮರ್ಪಿಸುತ್ತೇನೆ. ಪ್ರಭುವರಿಯರ ಈ ಬಾಲ ಲೀಲೆಗಳನ್ನು ಯಾವುದೇ ಸಾಮಾನ್ಯ ಮಗುವಿನದರಂತೆ ಕಂಡರೂ ಅವು ದೇವೋತ್ತಮ ಪರಮ ಪುರುಷನ ವಿವಿಧ ಲೀಲೆಗಳೆಂದೇ ನಾವು ಅರ್ಥೈಸಿಕೊಳ್ಳಬೇಕು. ಅಂದ್ರೆ ಬೇರೆ ಮಕ್ಕಳು ಆಡಿದ ಹಾಗೆ ಆ ಬಾಲ ಲೀಲೆಗಳು ಇದ್ರೂ ಕೂಡ ಅದರಲ್ಲಿ ನಾವು ಭಗವಂತನ ಒಂದು ವಿವಿಧ ಲೀಲೆಗಳು ಅಂತಾನೆ ನಾವು ಅರ್ಥ ಮಾಡಿಕೊಳ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯು ಒಂದು ಸೂಕ್ತಿಯ ಮೇಲಿನ ಹೇಳಿಕೆಯನ್ನು ಸಮರ್ಥಿಸುತ್ತದೆ. ಆದ್ರೆ ಎಲ್ಲರಿಗೆ ಅದು ಅರ್ಥ ಆಗುದಿಲ್ಲ. ಅಂದ್ರೆ ಯಾರು ಅವಜಾನಂತಿ ಮಾಮೂಢ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ನಾನು ಮನುಷ್ಯ ರೂಪದಲ್ಲಿ ಇಳೆಗೆ ಬಂದಾಗ ಮೂಢ ಜನರು ನನ್ನನ್ನು ಪರಿಹಾಸ್ಯ ಮಾಡುತ್ತಾರೆ ಅಂತ ಭಗವಂತ 9ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ನನ್ನ ಆಧ್ಯಾತ್ಮಿಕ ಸ್ವರೂಪವನ್ನಾಗಲಿ ಲೋಕ ಸರ್ವಸ್ವದ ಮೇಲೆ ನನಗಿರುವ ಪ್ರಭುತ್ವವನ್ನಾಗಲಿ ಈ ಜನ ಅರಿಯರು. ತನ್ನ ಲೀಲೆಗಳನ್ನು ತೋರಲು ದೇವೋತ್ತಮ ಪರಮಪುರುಷನು ಈ ಧರೆಯಲ್ಲಿ ಅಥವಾ ಈ ಬ್ರಹ್ಮಾಂಡದೊಳಗೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಅಥವಾ ಮಾನವ ಶಿಶುವಾಗಿ ಅವತರಿಸುತ್ತಾನೆ. ಆದರೂ ಪರಮ ಪುರುಷನಾಗಿ ತನ್ನ ಶ್ರೇಷ್ಠತ್ವವನ್ನ ಉಳಿಸಿಕೊಳ್ಳುತ್ತಾನೆ. ಅವರು ಸೃಜಾಮ್ಯಹಂ ಆತ್ಮಮಾಯೆಯ ಅಂತೇಳಿ ಹೇಳ್ತಾರೆ. ಅವರು ಆತ್ಮಮಾಯೆಯ ಒಂದು ಅಂದ್ರೆ ಸಚ್ಚಿದಾನಂದ ಸ್ವರೂಪರಾಗಿ ಅಲ್ಲಿ ಅವತಾರ ತೆಗಿತಾರೆ. ಕಾಣ್ಲಿಕ್ಕೆ ನೋಡ್ಲಿಕ್ಕೆ ನಮ್ಮ ಹಾಗೆ ಒಂದು ಮನುಷ್ಯ ಶರೀರ ಇರ್ಬೋದು, ಆದ್ರೆ ಅವರು ನಿಜವಾಗಿ ಅವರ ಸ್ವರೂಪ ಸಚ್ಚಿದಾನಂದ ಶರೀರ ಆಗಿರ್ತದೆ ಅಂತ ಹೇಳ್ಕೊಂಡು, ಹಾಗೇನೆ ಅದನ್ನ ಎಲ್ಲರಿಗೆ ಅರ್ಥ ಆಗುದಿಲ್ಲ. ಉಳಿದವರೆಲ್ಲ ನಮ್ಮ ಹಾಗೆ ಒಂದು ಮನುಷ್ಯ ಅಂತ ಅಷ್ಟೇ ತಿಳ್ಕೊಳ್ತಾರೆ. ಅವಜಾನಂತಿ ಮಾಮೂಢ ಅಂದ್ರೆ ಮೂಢರು ಅಂತೇಳಿ ಹೇಳ್ತಾರೆ ಭಗವಂತ. ಹಾಗೇನೆ ಅಂದ್ರೆ ನಾವು ಹೇಗೆ ಮಗುವಿನ ಜೊತೆ ಆಟ ಆಡ್ಬೇಕಾದ್ರೆ ಮಗುವಿನ ತರನೇ ಆಟ ಆಡ್ತೇವೆ. ಆ ಮಗುವಿನ ಜೊತೆ ನಾವು ಹೀಗೆ ಓಡುದು ಮಾಡುವಾಗ ಮಗುವೇ ಫಸ್ಟ್ ಬರ್ಬೇಕು ಅಂತ ಆತರ ಎಲ್ಲ ಮಾಡ್ತೇವೆ. ಆ ರೀತಿ ಭಗವಂತ ಈ ಒಂದು ಮನುಷ್ಯ ಈ ಒಂದು ಭೂಲೋಕದಲ್ಲಿ ಅವತಾರ ತೆಗೆದು ಬರ್ಬೇಕಾದ್ರೆ ಆ ಮನುಷ್ಯರಿಗೆ ಭಕ್ತರಿಗೆ ಖುಷಿ ಕೊಡ್ಲಿಕ್ಕೋಸ್ಕರ ಬರುವಂತದ್ದು. ಮುಖ್ಯವಾಗಿ ಆ ದುಷ್ಟರ ಶಿಕ್ಷಣ ಅಂತ ಹೇಳುವಂತದ್ದು. ದುಷ್ಟರನ್ನ ನಾಶ ಮಾಡ್ಬೇಕಾದ್ರೆ ಅವರಿಗೆ ಅವರಾಗಿ ಬರ್ಬೇಕಾಗಿಲ್ಲ, ಅವರ ಶಕ್ತಿಗಳನ್ನ ಬಳಸಿದ್ರು ಸಾಕಾಗ್ತದೆ. ಆದ್ರೆ ಮುಖ್ಯವಾಗಿ ಅಲ್ಲಿ ಭಕ್ತರಿಗೆ ಖುಷಿ ಕೊಡ್ಬೇಕು. ಹಾಗೆ ಆ ಲೀಲೆಗಳನ್ನ ಮಾಡಿ ಉಳಿದ
ಈ ಎಲ್ಲ ಬದ್ಧಾತ್ಮರು ಏನಿದ್ದಾರೆ ಅವರು ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕು. ಅವರದ್ದು ಈ ಒಂದು ಜನ್ಮ ಕರ್ಮಾಚ ಮೇ ದಿವ್ಯಂ ಏವಂ ಯೋವೇತಿ ತತ್ವತ, ಭಗವಂತನ ಲೀಲೆಗಳನ್ನ ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಆ ಲೀಲೆಗಳನ್ನ ಸ್ಮರಿಸುತ್ತಾ ಆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡು ನಾವು ಮತ್ತೆ ನಮ್ಮ ಸ್ವರೂಪ, ಜೀವರ ಸ್ವರೂಪ ಕೃಷ್ಣನ ನಿತ್ಯ ದಾಸ ಏನಿದೆ ಆ ದಾಸತ್ವದ ಒಂದು ಡೆಸಿಗ್ನೇಷನ್ ಅನ್ನ ನಾವು ಪಡಿಬೇಕು. ಅದಕ್ಕೋಸ್ಕರ ಭಕ್ತರಿಗೆ ಖುಷಿ ಕೊಡ್ಲಿಕ್ಕೋಸ್ಕರ ಅವರ ಲೀಲೆಗಳನ್ನ ನಾವು ಮಚ್ಚಿತ್ತ ಮದ್ಗತ ಪ್ರಾಣ ಬೋಧೆ ಅಂತ ಪರಸ್ಪರ ಅಂತ ಹೇಳ್ತಾರೆ ಒಂದು ಕಡೆ ಭಗವಂತ. ಅಂದ್ರೆ ಯಾರು ನನ್ನನ್ನು ಅರ್ಥ ಮಾಡಿಕೊಳ್ತಾರೆ ಅವರು ಪರಸ್ಪರವಾಗಿ ನನ್ನ ಒಂದು ಬಗ್ಗೆ ಮಾತನಾಡುದ್ರಲ್ಲಿ ಅವರು ಖುಷಿ ಪಡ್ಕೊಳ್ತಾರೆ ಅಂತ ಹೇಳ್ಕೊಂಡು, ಆ ರೀತಿ ಭಗವಂತ ನಮ್ಮ ಒಂದು ಉದ್ಧಾರಕ್ಕಾಗಿ ನಮ್ಮ ಒಂದು ಈ ಒಂದು ಜನ್ಮ ಮೃತ್ಯು ಚಕ್ರದಿಂದ ನಮ್ಮನ್ನ ಬಿಡುಗಡೆ ಮಾಡ್ಬೇಕು ಅಂತ ಒಂದು ಉದ್ದೇಶವಾಗಿ ಒಂದು ಇದರಲ್ಲಿ ಅವತಾರ ತಗೊಂಡು ಬರ್ತಾರೆ. ಹಾಗೆ ಆದರೂ ಪರಮ ಪುರುಷನಾಗಿ ತನ್ನ ಶ್ರೇಷ್ಠತ್ವವನ್ನ ಉಳಿಸಿಕೊಳ್ಳುತ್ತಾನೆ. ಭಗವಾನ್ ಕೃಷ್ಣನು ಮಾನವ ಶಿಶುವಾಗಿ ಹುಟ್ಟಿದ, ಆದರೆ ಶೈಶವದಲ್ಲಿರುವಾಗಲೇ ಪೂತನಿಯನ್ನು ಕೊಂದಿದ್ದು ಅಥವಾ ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದದ್ದು ಅಸಾಧಾರಣ ಕಾರ್ಯಗಳು. ಇವು ಸಾಮಾನ್ಯ ಶಿಶುವೊಂದು ಮಾಡುವಂತಹ ಕಾರ್ಯಗಳೆಲ್ಲ ಆಗಿರಲಿಲ್ಲ. ಇದೇ ರೀತಿ ಈ ಅಧ್ಯಾಯದಲ್ಲಿ ವರ್ಣಿಸಲಾಗಿರುವ ಭಗವಾನ್ ಚೈತನ್ಯರ ಲೀಲೆಗಳು ಒಬ್ಬ ಚಿಕ್ಕ ಹುಡುಗನ ಕಾರ್ಯಗಳಂತೆ ತೋರುತ್ತವೆ, ಆದರೆ ಅವು ಸಾಮಾನ್ಯ ಮಾನವ ಶಿಶುವೊಂದು ಮಾಡಲಾಗದಂತಹ ಅಸಾಮಾನ್ಯ ಲೀಲೆಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಪ್ರಭುವರಿಯರು ತೋರಿದ ಮೊಟ್ಟ ಮೊದಲ ಬಾಲ ಲೀಲೆ ಅಂತ ಹೇಳಿದ್ರೆ ಹಾಸಿಗೆಯಲ್ಲಿ ಮಲಗಿರುತ್ತಾ ಬೋರಲು ಬಿದ್ದುದಾಗಿತ್ತು. ಹೀಗೆ ಮಾಡುವುದರ ಮೂಲಕ ಪ್ರಭುವರಿಯರು ತಮ್ಮ ಪಾದ ಕಮಲಗಳಲ್ಲಿದ್ದ ಮಂಗಳ ಸಂಕೇತಗಳನ್ನ ತಮ್ಮ ತಂದೆ ತಾಯರಿಗೆ ತೋರಿಸಿದರು ಅಂತೇಳಿ. ಅಂದ್ರೆ ಆ ಬೋರಲು ಬಿದ್ದಾಗ ಮಗು ಕಾಲು ಹೀಗೆ ಮೇಲೆ ಎತ್ತುತ್ತದೆ, ಅವಾಗ ಅಲ್ಲಿ ತಂದೆ ತಾಯರಿಗೆ ಆ ಮಗುವಿನ ಪಾದಗಳಲ್ಲಿ ಒಂದು ಮಂಗಳ ಚಿಹ್ನೆಗಳನ್ನ ಕಾಣ್ತಾರೆ. ಅವರು ಮುಖವನ್ನು ಮೇಲೆ ಮಾಡಿ ಮಲಗಿರುವುದನ್ನು ಸೂಚಿಸಲಿಕ್ಕೂ ಉತ್ಥಾನ ಎನ್ನುವ ಶಬ್ದವನ್ನು ಬಳಸುತ್ತಾರೆ. ಉತ್ಥಾನ ಎದ್ದು ನಿಂತುಕೊಳ್ಳುವುದು ಎನ್ನುವ ಪಾಠಾಂತರವೂ ಇದೆ. ತಮ್ಮ ಬಾಲ ಲೀಲೆಗಳನ್ನ ಅಂದ್ರೆ ಈ ಶ್ಲೋಕದಲ್ಲಿ ಬರುತ್ತೆ ಉತ್ಥಾನ ಅಂತ ಹೇಳ್ಕೊಂಡು, ಬಾಲ್ಯ ಲೀಲಾಯ ಹಾಗೆ ಪ್ರಭುರ ಉತ್ಥಾನ ಶಯನ ಅಂತ ಹೇಳ್ಕೊಂಡು ಎದ್ದು ನಿಂತುಕೊಳ್ಳುವುದು ಎನ್ನುವ ಪಾಠಾಂತರವೂ ಇದೆ. ತಮ್ಮ ಬಾಲ ಲೀಲೆಗಳ ಕಾಲದಲ್ಲಿ ಪ್ರಭುಗಳು ಗೋಡೆ ಹಿಡಿದು ಎದ್ದು ನಿಲ್ಲಲು ಪ್ರಯತ್ನಿಸಿದರು. ಇಂತಹ ಸಂದರ್ಭದಲ್ಲಿ ಒಂದು ಮಗುವು ಸಾಮಾನ್ಯವಾಗಿ ಬೀಳುವಂತೆ ಪ್ರಭುಗಳು ಬಿದ್ದರು. ಮತ್ತೆ ಹಾಸಿಗೆಯಲ್ಲಿ ಮಲಗಿರುವುದು ಮುಂದುವರಿಯಬೇಕಾಯಿತು ಅಂತೇಳಿ. ಹಾಗೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಪ್ರಭುವರಿಯರು ನಡೆದಾಡಲು ಪ್ರಾರಂಭಿಸಿದಾಗ ಅವರ ಪುಟ್ಟ ಪಾದಗಳಲ್ಲಿ ವಿಷ್ಣುವಿನ ವಿಶಿಷ್ಟ ಚಿಹ್ನೆಗಳಾದ ಧ್ವಜ, ಚಕ್ರಾಯುಧ, ಶಂಖ, ಚಕ್ರ ಹಾಗೂ ಮೀನು ಇವು ಎದ್ದು ಕಾಣುತ್ತಿದ್ದವಂತೆ. ಈ ಎಲ್ಲಾ ಗುರುತುಗಳನ್ನ ಕಂಡ ಪ್ರಭುವರಿಯರ ತಾಯಿಗಾಗಲಿ ತಂದೆಗಾಗಲಿ ಅವು ಯಾರ ಹೆಜ್ಜೆ ಗುರುತುಗಳು ಎನ್ನುವುದು ಊಹೆಗೆ ನಿಲುಕಲಿಲ್ಲ. ಹೀಗೆ ಆಶ್ಚರ್ಯಚಕಿತರಾದ ಚೈತನ್ಯರ ತಂದೆ ತಾಯಿಯಂದಿರಿಗೆ ಅಂತಹ ಹೆಜ್ಜೆ ಗುರುತುಗಳು ತಮ್ಮ ಮನೆಯಲ್ಲಿ ಮೂಡುವುದು ಹೇಗೆ ಸಾಧ್ಯ ಎನ್ನುವುದು ಅರ್ಥವಾಗದೆಯೇ ಉಳಿಯಿತು ಅಂತ ಹೇಳ್ಕೊಂಡು. ಅಂದ್ರೆ ಆ ಮಗುವಿನ ಪಾದ ಊರಿದ ಜಾಗದಲ್ಲಿ ಆ ಶಂಖ ಚಕ್ರ, ಇದು ಚಕ್ರಾಯುಧ, ಮೀನು, ಧ್ವಜ ಅದೆಲ್ಲ ಕಾಣ್ತಾ ಉಂಟು. ಮನೆಯಲ್ಲಿ ಆ ಚಿಹ್ನೆಗಳು ಹೇಗೆ ಬಂತು, ಯಾರು ಬಂದಿಲ್ವಲ್ಲ, ಹೇಗೆ ಬಂತು ಅಂತ ಅವರಿಗೆ ಆಶ್ಚರ್ಯ ಆಗ್ತದೆ ಅಂತೆ. ಹಾಗೇನೆ ಜಗನ್ನಾಥ ಮಿಶ್ರ ಹೇಳ್ತಾರೆ, ನಿಶ್ಚಯವಾಗಿಯೂ ಮಗು ಕೃಷ್ಣನು ಸಾಲಿಗ್ರಾಮ ಶಿಲೆಯೊಡನೆ ಇಲ್ಲಿಗೆ ಬಂದಿದ್ದಾನೆ, ಮಗುವಿನ ರೂಪ ಧರಿಸಿ ಕೋಣೆಯಲ್ಲಿ ಆಟವಾಡಿಕೊಳ್ಳುತ್ತಾ ಇದ್ದಾನೆ ಅಂತ ಹೇಳಿ. ಅಂದ್ರೆ ಭಗವಾನ್ ಅವರ ಮಗನೇ ಕೃಷ್ಣ ಅಂತೇಳಿ ಅವರಿಗೆ ಆಗೋದಿಲ್ಲ. ಸಾಲಿಗ್ರಾಮ ರೂಪದ ಶಿಲೆಯಲ್ಲಿ ಇಲ್ಲಿ ಬಂದಿದ್ದಾನೆ, ಮಗುವಿನ ರೂಪ ಧರಿಸಿ ಕೋಣೆಯಲ್ಲಿ ಆಟವಾಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು. ಭಗವಂತನ ಮೂರ್ತಿಯನ್ನು ಮರ, ಕಲ್ಲು ಅಥವಾ ಬೇರೆ ಯಾವುದೇ ಒಂದು ಲೋಹ ಇತ್ಯಾದಿಯಲ್ಲಿ ಕಡೆದಾಗ ಆ ಮೂರ್ತಿಯಲ್ಲಿ ಪರಮ ಪ್ರಭುವು ಪ್ರತ್ಯಕ್ಷವಾಗಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಅಲ್ವಾ. ನಾವು ಅರ್ಚ ವಿಗ್ರಹದಲ್ಲಿ ಯಾವುದೇ ಆಗಿರ್ಲಿ ಅದು ಮೆಟೀರಿಯಲ್, ಆ ಅರ್ಚ ವಿಗ್ರಹದಲ್ಲಿ ಭಗವಂತ ಅವನ ಸಾನ್ನಿಧ್ಯ ಇದೆ ಅಂತ ಹೇಳ್ಕೊಂಡು, ಅಂದ್ರೆ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಅದರ ಒಂದು ಪಂಚರಾತ್ರ ವಿಧಿಯಲ್ಲಿ ಅದನ್ನ ಕೆತ್ತಲಾಗ್ತದೆ. ಹಾಗೇನೆ ಅದರಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿದಾಗ ಸ್ವಯಂ ಭಗವಂತನ ಸಾನ್ನಿಧ್ಯ ಅದರಲ್ಲಿ ಇದೆ ಅಂತ ಹೇಳ್ಕೊಂಡು ಅರ್ಥ ಮಾಡಿಕೊಳ್ತೇವೆ. ಹಾಗೆ ಸಕಲ ಭೌತಿಕ ದ್ರವ್ಯಗಳು ಭಗವಂತನ ಶಕ್ತಿಯ ವಿಸ್ತರಣೆಗಳೇ ಎನ್ನುವ ಸಾಮಾನ್ಯ ತರ್ಕವನ್ನು ಅನ್ವಯಿಸಿ ನೋಡಿದಾಗ ಇದು ನಮಗೆ ಅರ್ಥ ಆಗ್ತದೆ. ಈಗ ಕಲ್ಲಲ್ಲಿ ಆಗಿರ್ಲಿ, ಮರ ಆಗಿರ್ಲಿ, ಯಾವುದ್ರಲ್ಲಿ ಲೋಹ ಆಗಿರ್ಲಿ, ಯಾವುದೇ ಮಾಡಿದ್ರು ಕೂಡ ಅದು ಭೌತಿಕ ದ್ರವ್ಯಗಳು ಅಲ್ವಾ. ಭೌತಿಕ ದ್ರವ್ಯ ಕೂಡ ಭಗವಂತನದ್ದೇ ಶಕ್ತಿಯ ವಿಸ್ತರಣೆಗಳು ಅಲ್ವಾ. ಎಲ್ಲವೂ ಕೂಡ ಭಗವಂತ ಅಹಂ ಸರ್ವಸ್ಯ ಪ್ರಭವೋ ಸರ್ವಂ ಪ್ರವರ್ತತೆ ಅಂತ ಹೇಳಿ ಹೇಳ್ತಾರೆ. ಅಹಂ ಸರ್ವಸ್ಯ ಪ್ರಭವೋ ಸರ್ವಂ ಪ್ರವರ್ತತೆ ಅಂದ್ರೆ ಎಲ್ಲವೂ ನನ್ನಿಂದಲೇ ಹೊರಸೂಸುವಂತವು ಅಂತ ಹೇಳ್ತಾರೆ. ಹಾಗೆ ಎಲ್ಲವೂ ಈ ಒಂದು ಭೌತಿಕದಲ್ಲಿ ಇರುವಂತ ಎಲ್ಲ ಕೂಡ
ದ್ರವ್ಯ ಏನಿದೆ ಎಲ್ಲವೂ ಕೂಡ ಭಗವಂತನ ಶಕ್ತಿಯ ವಿಸ್ತರಣೆಗಳೇ. ಅಲ್ಲಿ ಹೇಳ್ತಾರೆ ಭೂಮಿ ರಾಪೋ ನಲೋ ವಾಯು 7ನೇ ಅಧ್ಯಾಯದಲ್ಲಿ ಕೂಡ ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿಯಮ್ಮೆ ಭಿನ್ನ ಪ್ರಕೃತಿ ರಾಷ್ಟ್ರದ ಅದಲ್ಲದೆ ಉನ್ನತ ಮಟ್ಟದ ಶಕ್ತಿಗಳಾದ ಜೀವಿಗಳು ಕೂಡ ಇದ್ದಾರೆ. ಆ 5 ಪಂಚಭೂತಗಳೇನಿದೆ ಅದು ಎಲ್ಲ ನನ್ನದೇ ಶಕ್ತಿ ಅಂತ ಹೇಳಿ ಹೇಳ್ತಾರೆ. ಸೊ ಹಾಗೇನೆ ಆ ಒಂದು ಕಲ್ಲ ಆಗಿರ್ಬೋದು ಅಥವಾ ಮರದ ವಿಗ್ರಹ ಆಗಿರ್ಬೋದು ಎಲ್ಲವೂ ಕೂಡ ಭಗವಂತನಿಂದ ಬಂದಿರುವಂತಹ ಒಂದು ಇದು. ಸೊ ಅದು ಕೂಡ ಭಗವಂತನಿಗೆ ಸೇರಿದ್ದು. ಹಾಗಾದ್ರೆ ಅದರೊಳಗೆ ಭಗವಂತನ ಸಾನ್ನಿಧ್ಯ ಖಂಡಿತ ಇದ್ದೇ ಇರ್ತದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ದೇವೋತ್ತಮ ಪರಮ ಪುರುಷನ ಶಕ್ತಿಯು ಸ್ವಯಂ ಅವನ ವ್ಯಕ್ತಿಗತ ದೇಹಕ್ಕಿಂತ ಬೇರೆ ಅಲ್ಲವಾದ್ದರಿಂದ ಪ್ರಭುವು ತನ್ನ ಶಕ್ತಿಯಲ್ಲಿ ಸರ್ವಕಾಲದಲ್ಲಿಯೂ ಪ್ರತ್ಯಕ್ಷವಾಗಿರುತ್ತಾನೆ ಅಂತ ಹೇಳ್ಕೊಂಡು, ಮತ್ತು ಭಕ್ತನ ಭಾವೋದ್ದೀಪಿತ ಅಪೇಕ್ಷೆಯಿಂದಾಗಿ ತನ್ನನ್ನು ತಾನು ಪ್ರಕಟಿಸಿಕೊಳ್ಳುತ್ತಾನೆ ಅಂತೇಳಿ. ಪ್ರಭುವು ಪರಮಾವಧಿ ಶಕ್ತಿವಂತನಾಗಿದ್ದಾಗ ತನ್ನನ್ನು ತನ್ನ ಶಕ್ತಿಯಲ್ಲಿ ಕಾಣಗೊಡುವುದು ಅವನಿಗೆ ಸಾಧ್ಯ ಎಂಬುದಾಗಿ ತರ್ಕಬದ್ಧವಾಗಿಯೇ ಇದೆ. ಭಗವತ್ ಪೂಜೆ ಅಥವಾ ಶಾಲಗ್ರಾಮ ಪೂಜೆಯು ವಿಗ್ರಹ ಆರಾಧನೆಯಲ್ಲ. ಪರಿಶುದ್ಧ ಭಕ್ತನೊಬ್ಬನ ಮನೆಯಲ್ಲಿರುವ ದೇವತಾ ಮೂರ್ತಿಯು ತನ್ನ ವ್ಯಕ್ತಿತ್ವದಲ್ಲಿದ್ದಾಗಿನ ಹಾಗೆಯೇ ತದ್ವತ್ ಕಾರ್ಯ ಮಾಡಬಲ್ಲುದು. ಅಂದ್ರೆ ತುಂಬಾ ಶುದ್ಧ ಭಕ್ತರ ಮನೆಯಲ್ಲಿ ಏನು ವಿಗ್ರಹಗಳು ಇಟ್ಟಿರ್ತಾರೆ, ಅದಕ್ಕೆ ಅದೇ ರೀತಿಯ ಒಂದು ಪೂಜೆ ಇದು ಪುರಸ್ಕಾರ ಎಲ್ಲ ಮಾಡ್ತಾರೆ. ಹಾಗಿರುವಾಗ ಅಷ್ಟೇ ಒಂದು ಪ್ರತಿಸ್ಪಂದನೆ ಕೂಡ ಆ ಒಂದು ವಿಗ್ರಹದಲ್ಲಿ ಕಾಣಬಹುದು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತ ಬೇರೆ ಅಲ್ಲ, ವಿಗ್ರಹ ಬೇರೆ ಅಲ್ಲ ಅಂತ ಹೇಳ್ಕೊಂಡು. ಶಚಿದೇವಿ ಹಾಗೂ ಜಗನ್ನಾಥ ಮಿಶ್ರರು ಮಾತನಾಡುತ್ತಾ ಕುಳಿತಿರಲು ಹರೇ ಕೃಷ್ಣ, ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಶಚಿದೇವಿ ಹಾಗೂ ಜಗನ್ನಾಥ ಮಿಶ್ರರು ಮಾತನಾಡುತ್ತಾ ಕುಳಿತಿರಲು ಇತ್ತ ಮಗು ನಿಮಾಯಿ ಎಚ್ಚೆತ್ತು ಅಳತೊಡಗಿದನು. ಆಗ ಶಚಿದೇವಿಯು ಮಗುವನ್ನು ತೊಡೆಯ ಮೇಲಿರಿಸಿಕೊಂಡು ಹಾಲುಣಿಸಲು ತನ್ನ ಸ್ತನಗಳನ್ನು ಅದರ ಬಾಯಿಗೆ ಕೊಟ್ಟಳು. ಹಾಗಿರುವಾಗ ಶಚಿಮಾತೆಯು ಮಗುವಿಗೆ ಸ್ತನ್ಯಪಾನ ಮಾಡಿಸ್ತಿದ್ದಾಗ ಕೋಣೆಯಲ್ಲಿನ ಹೆಜ್ಜೆಗಳ ಮೇಲೆ ಕಂಡುಬಂದಿದ್ದ ಗುರುತುಗಳೇ ಮಗುವಿನ ಪಾದ ಪದ್ಮಗಳ ಮೇಲೂ ಇದ್ದುದು ಆಕೆಯ ಗಮನಕ್ಕೆ ಬಂದಿತ್ತು ಅಂತ ಹೇಳಿದ್ರೆ, ಆ ಮಗುವಿನ ಪಾದದಲ್ಲಿರುವಂತದ್ದು ಅವರಿಗೆ ಅಷ್ಟು ಗೋಚರ ಆಗುವ ಮುಂಚೆನೆ ನೆಲದಲ್ಲೆಲ್ಲ ಇದ್ದಿದ್ದು ನೋಡಿ ಭಗವಂತ ಅಂದ್ರೆ ಅದು ಮಗುವಿನ ಪಾದದ ಅಷ್ಟೇ ಒಂದು ಚಿಕ್ಕ ಪುಟ್ಟದಾಗಿರ್ತದೆ. ಸೊ ಹಾಗೆ ಆ ಮಗುವಿನ ರೂಪದಲ್ಲಿ ನಮ್ಮ ಮನೆಯಲ್ಲಿ ಓಡಾಡ್ತಿದೆ ಭಗವಂತ ಅಂತ ಹೇಳ್ಕೊಂಡು ಅವ್ರು ಮಾತಾಡ್ಕೊಳ್ತಾರೆ. ಆದ್ರೆ ಯಾವಾಗ ಆ ಶಚಿಮಾತೆ ಮಗುವಿಗೆ ಸ್ತನ್ಯಪಾನ ಮಾಡ್ತಾಳೆ ಅವಾಗ ಆ ಕೋಣೆಯಲ್ಲಿ ಏನು ಹೆಜ್ಜೆಗಳಲ್ಲಿ ಕಾಣ್ತದೆ ಅದೇ ಗುರುತುಗಳು ತನ್ನ ಮಗುವಿನ ಪಾದ ಪದ್ಮಗಳ ಮೇಲೂ ಇದ್ದುದನ್ನು ಆಕೆ ಗಮನಕ್ಕೆ ಬರ್ತದಂತೆ. ವಿಚಾರ ಮಾಡಲು ಆಕೆ ಜಗನ್ನಾಥ ಮಿಶ್ರರನ್ನ ಅಲ್ಲಿಗೆ ಬರಮಾಡಿಕೊಳ್ತಾಳೆ. ತಮ್ಮ ಮಗನ ಅಂಗಾಲುಗಳಲ್ಲಿ ಶುಭ ಸಂಕೇತಗಳಿರುವುದನ್ನು ಕಂಡ ಜಗನ್ನಾಥ ಮಿಶ್ರರು ಆನಂದ ತುಂದಿಲರಾಗಿ ಅಷ್ಟೇ ಅಲ್ಲ ರಹಸ್ಯವಾಗಿ ನೀಲಾಂಬರ ಚಕ್ರವರ್ತಿಯವರನ್ನು ಬರಮಾಡಿಕೊಂಡರು. ಅವರಿಗೆ ಕೂಡ ಆಶ್ಚರ್ಯ ಆಗ್ತದೆ, ಖುಷಿನೂ ಆಗ್ತದೆ. ಆಮೇಲೆ ತನ್ನ ಮಾವ ಅವರು ನೀಲಾಂಬರ ಚಕ್ರವರ್ತಿ ಶಚಿಮಾತೆಯ ತಂದೆಯವರು ಅವರನ್ನ ಕರೆಸ್ತಾರೆ, ಯಾಕಂದ್ರೆ ಅವರು ಜ್ಯೋತಿಷಿಗಳಾಗಿದ್ರಲ್ವಾ, ಹಾಗಾಗಿ. ಸೊ ಹಾಗೆ ಮಗುವಿನ ಅಂಗಾಲುಗಳ ಮೇಲಿದ್ದ ಗುರುತುಗಳನ್ನ ನೋಡಿದ ನೀಲಾಂಬರ ಚಕ್ರವರ್ತಿಯವರು ಮುಗುಳ್ನಗುತ್ತಾ ಹೇಳ್ತಾರೆ, ಈ ಮೊದಲೇ ನಾನು ಈ ಚಿಹ್ನೆಗಳೆಲ್ಲವನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುಣಿಸಿ ನಿಶ್ಚಯ ಮಾಡಿಕೊಂಡು ಎಲ್ಲವನ್ನು ಬರೆದಿರಿಸಿದ್ದೇನೆ ಅಂತ ಹೇಳ್ಕೊಂಡು. ಮಹಾಪುರುಷನೊಬ್ಬನನ್ನು ಸೂಚಿಸುವ 32 ಲಕ್ಷಣಗಳನ್ನ ಶಾಸ್ತ್ರಕಾರರು ಹೇಳ್ತಾರಂತೆ. ಅಂದ್ರೆ ಒಂದು ಭಗವಂತ ಅಂತ ಹೇಳಿದ್ರೆ ಅವರಲ್ಲಿ 32 ಲಕ್ಷಣಗಳಿರ್ತವಂತೆ. ಸೊ ಆ ಎಲ್ಲ ಲಕ್ಷಣಗಳು ಕೂಡ ಈ ಜಾತಕದಲ್ಲೇ ಕಾಣ್ತಾ ಉಂಟು. ಈ ಮಗುವಿಗೆ ಇಂಥ ಒಂದು ಮಹಾಪುರುಷ ಆಗುವ ಒಂದು ಲಕ್ಷಣ ಈ ಜಾತಕದಲ್ಲೇ ಕಾಣ್ತಾ ಉಂಟು ಅಂತ ಹೇಳ್ಕೊಂಡು, ಆ ಲಕ್ಷಣಗಳನ್ನೆಲ್ಲವೂ ಈ ಮಗುವಿನ ದೇಹದ ಮೇಲಿರುವುದು ನನಗೆ ಕಂಡು ಬರುತ್ತಿದೆ ಅಂತಾರೆ. ಆಮೇಲೆ ಮಹಾಪುರುಷನನ್ನು ಸೂಚಿಸುವ 32 ಲಕ್ಷಣಗಳುಂಟು. ಅಂತಹ ಮಹಾಪುರುಷನ ದೇಹದ 5 ಭಾಗಗಳು ದೊಡ್ಡದಾಗಿರ್ತವೆ. ಯಾರು ಆ ರೀತಿ ಒಂದು ಅಂದ್ರೆ ಅವತಾರ ಪುರುಷ ಅಂತ ಏನಾದ್ರೂ ಇದ್ರೆ ಯಾರಾದ್ರೂ ಅವರಲ್ಲಿ ಈ ಮುಖ್ಯವಾಗಿ ಈ ದೇಹದಲ್ಲಿ 5 ಭಾಗಗಳು ಈ ತರ ದೊಡ್ಡದಾಗಿರ್ತವೆ ಅಂತೆ. ಆ 5 ಸೂಕ್ಷ್ಮ ರೀತಿಯವು, 7 ಭಾಗಗಳು ರಕ್ತವರ್ಣದವು, 6 ಮೇಲಕ್ಕೆದ್ದಿರುವಂತವು, 3 ಸಣ್ಣವು, 3 ವಿಶಾಲವಾದವು ಹಾಗೂ 3 ಗಂಭೀರ ಲಕ್ಷಣದವು ಅಂತ ಹೇಳ್ತಾರೆ. ಯಾವುದು ಅದು ಅಂದ್ರೆ 5 ದೊಡ್ಡ ಅಂಗಾಂಗಗಳು ಮೂಗು, ಬಾಹುಗಳು, ಗದ್ದ, ಕಣ್ಣುಗಳು ಹಾಗೂ ಮಂಡಿಗಳು ಅಂತ ಹೇಳಿದ್ರೆ ಆ ಕೈಗಳು ಏನು ಬಾಹುಗಳು ಏನಿದೆ ಅವರ ಮೊಣಕಾಲಿನವರೆಗೆ ಅದು ಬರುತ್ತೆ ಅಂತೆ, ಅಷ್ಟು ಉದ್ದ ಇರ್ತದೆ ಅಂತೇಳಿ ಹೇಳ್ತಾರೆ. ಹಾಗೇನೆ ಕಣ್ಣುಗಳು, ಮಂಡಿ ಎಲ್ಲವೂ ಕೂಡ ದೊಡ್ಡದಾಗಿರುವಂತ ಅಂಗಾಂಗಗಳು. ಹಾಗೆ ಚರ್ಮ, ಬೆರಳ ತುದಿ, ಹಲ್ಲುಗಳು, ಮೇಲಿರುವ ರೋಮಗಳು ಹಾಗೂ ತಲೆಯ ಮೇಲಿನ ಕೂದಲು ಇವು ತುಂಬಾ ಸೂಕ್ಷ್ಮವಾಗಿರ್ತವಂತೆ. ಮತ್ತೆ ಕೆಂಬಣ್ಣದ ಅವಯವಗಳು ಯಾವ್ದಂತ ಹೇಳಿದ್ರೆ ಕಣ್ಣುಗಳು, ಅಂಗಾಲುಗಳು, ಅಂಗೈಗಳು, ಮತ್ತೆ ತಾಲು ಅಂತ ಹೇಳಿದ್ರೆ ನಾಲಿಗೆ ಇರ್ಬಹುದು,
ಉಗುರುಗಳು ಮತ್ತು ಮೇಲಣ ಹಾಗೂ ಕೆಳತುಟಿ ಇದಿಷ್ಟು ಕೆಂಪಗಿರ್ತವೆ ಅಂತ ಹೇಳ್ಕೊಂಡು ಕೆಂಬಣ್ಣದ ಅವಯವಗಳಾಗಿರ್ತವೆ. ಆಮೇಲೆ ಎದೆ, ಭುಜಗಳು, ಉಗುರುಗಳು, ಮೂಗು, ನಡು ಹಾಗೂ ಬಾಯಿ ಇವು ಎದ್ದಂತೆ ಕಾಣುವ ಭಾಗಗಳಾಗಿರ್ತವೆ ಅಂತೇಳಿ. ಸೊ ಚಿಕ್ಕ ಅವಯವಗಳೆಂದರೆ ಕುತ್ತಿಗೆ, ತೊಡೆಗಳು ಹಾಗೂ ಪುರುಷ ಜನನೇಂದ್ರಿಯ ಅಂತ. ನಡು, ಹಣೆ ಹಾಗೂ ಎದೆ ವಿಶಾಲವಾದ ಭಾಗಗಳು ಗಂಭೀರ ಅವಯವಗಳು ಅಂತಿವೆ ಅಂತ ಹೇಳ್ಕೊಂಡು. ಹಣೆ ಮತ್ತೆ ಎದೆ ಭಾಗ ವಿಶಾಲವಾಗಿರುವಂತದ್ದು ಗಂಭೀರ ಅವಯವಗಳಾಗಿದೆ. ಹೊಕ್ಕುಳು, ಕಂಠ ಹಾಗೂ ದೇಹದ ಒಟ್ಟು ನಿಲುವು ಈ 32 ಮಹಾಪುರುಷನ ಲಕ್ಷಣಗಳು. ಈ ಲಕ್ಷಣಗಳನ್ನು ಸಾಮುದ್ರಿಕ ಎನ್ನುವ ಗ್ರಂಥದಿಂದ ಉದ್ಧರಿಸಿರುವುದಾಗಿದೆ. ಅಂದ್ರೆ ಸಾಮುದ್ರಿಕ ಒಂದು ಇದು ಏನು ಸಾಮುದ್ರಿಕ ಜ್ಯೋತಿಷ್ಯ ಅಂತ ಕೂಡ ಹೇಳ್ತಾರೆ. ಆ ಸಾಮುದ್ರಿಕ ಲಕ್ಷಣಗಳು ಅಂತ ಹೇಳ್ತಾರೆ. ಅಂದ್ರೆ ಈಗ ಹಸ್ತ ಸಾಮುದ್ರಿಕ ಅಂತ ಹೇಳ್ತಾರೆ. ಅಂದ್ರೆ ಹಸ್ತದ ರೇಖೆಗಳನ್ನ ನೋಡಿ ಆ ಹಸ್ತದ ಈ ಒಂದು ಜ್ಯೋತಿಷ್ಯ ಲೆಕ್ಕಾಚಾರ ಮಾಡ್ತಾರೆ. ಅದೇ ರೀತಿ ಈ ದೇಹದಲ್ಲಿ ಇರುವ ಲಕ್ಷಣಗಳನ್ನ ಸಾಮುದ್ರಿಕ ಲಕ್ಷಣಗಳು ಅಂತ ಹೇಳ್ತಾರೆ ಅಂತೇಳಿ. ಈ ಮಗುವು ತನ್ನ ಅಂಗೈ ಹಾಗೂ ಅಂಗಾಲುಗಳಲ್ಲಿ ಭಗವಾನ್ ನಾರಾಯಣನ ಎಲ್ಲಾ ಲಕ್ಷಣಗಳನ್ನ ಪಡೆದಿವೆ. ಮುಂದೆ ಈತ 3 ಜಗತ್ತುಗಳನ್ನು ಉದ್ಧರಿಸಲು ಸಮರ್ಥನಾಗುತ್ತಾನೆ ಅಂತೇಳಿ ಅವ್ರು ಹೇಳ್ತಾರೆ. ಆಮೇಲೆ ಈ ಮಗುವು ವೈಷ್ಣವ ಧರ್ಮದ ಪ್ರಚಾರ ಮಾಡುತ್ತದೆ. ಅಷ್ಟೇ ಅಲ್ಲದೆ ತನ್ನ ತಂದೆಯ ಹಾಗೂ ತಾಯಿಯ ವಂಶಗಳೆರಡನ್ನು ಉದ್ಧಾರ ಮಾಡುತ್ತದೆ ಅಂತೇಳಿ ಹೇಳ್ತಾರೆ ನೀಲಾಂಬರ ಚಕ್ರವರ್ತಿ. ನಾರಾಯಣನು ಇಲ್ಲವೇ ಅವನ ನಿಷ್ಕಳಂಕ ಪ್ರತಿನಿಧಿಯು ಇಲ್ಲವೇ ವೈಷ್ಣವ ಧರ್ಮ ಅಥವಾ ಭಕ್ತಿ ಸೇವೆಯನ್ನು ಬೋಧಿಸಲಾಗದು. ವೈಷ್ಣವನೊಬ್ಬನು ಹುಟ್ಟಿದಾಗ ಆತ ಏಕಕಾಲಕ್ಕೆ ತನ್ನ ತಾಯಿಯ ಹಾಗೂ ತಂದೆಯ ವಂಶಗಳೆರಡನ್ನ ಉದ್ಧರಿಸುತ್ತಾನೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಈ ಮಗುವಿಗೆ ನಾಮಕರಣ ಮಾಡುವ ಆಲೋಚನೆ ನನ್ನ ಮನಸ್ಸಿನಲ್ಲಿದೆ. ಅದಕ್ಕೆ ಈ ದಿನವೇ ಪ್ರಶಸ್ತವಾಗಿರುವುದರಿಂದ ನಾವು ಬ್ರಾಹ್ಮಣರನ್ನು ಆಹ್ವಾನಿಸಿ ಹಬ್ಬ ಮಾಡಬೇಕು ಅಂತೇಳಿ ಹೇಳ್ತಾರೆ. ಹಾಗೇನೆ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ, ಭಗವಾನ್ ನಾರಾಯಣನ ತೃಪ್ತ್ಯರ್ಥವಾಗಿ ಬ್ರಾಹ್ಮಣರನ್ನ ಆಹ್ವಾನಿಸಿ ಹಬ್ಬವನ್ನ ಆಚರಿಸುವುದು ಒಂದು ವೈದಿಕ ಪದ್ಧತಿ. ಹುಟ್ಟಿದ ಮಗುವಿಗೆ ಒಂದು ನಿರ್ದಿಷ್ಟ ಹೆಸರಿಡುವುದು ದಶವಿಧ ಸಂಸ್ಕಾರ ಎಂಬ ಹೆಸರಿನ ಶುದ್ಧೀಕರಣ ಪ್ರಕ್ರಿಯೆಗಳಲ್ಲಿ ಒಂದು. ಮತ್ತು ಅಂತಹದೊಂದು ಆಚರಣೆಯ ದಿನ ವ್ಯಕ್ತಿಯು ನಾರಾಯಣನನ್ನು ಭಕ್ತಿಯಿಂದ ಪೂಜಿಸಿ ಹಬ್ಬ ಮಾಡಿ ವಿಶೇಷವಾಗಿ ಬ್ರಾಹ್ಮಣರಿಗೆ ಪ್ರಸಾದ ಅನ್ನದಾನ ವಿತರಣೆಯನ್ನ ಮಾಡಬೇಕು. ಹಾಗೆ ಮಗು ನಿಮಾಯಿ ಒಂದು ಸಾಧಾರಣ ಶಿಶುವಲ್ಲ, ಅದು ಸಾಕ್ಷಾತ್ ನಾರಾಯಣನ ಅವತಾರವೇ ಹೌದು ಎಂಬುದು ಮಗುವಿನ ಪ್ರಭುವರಿಯರ ಪಾದ ಕಮಲಗಳಲ್ಲಿದ್ದ ಸಂಕೇತಗಳಿಂದ ನೀಲಾಂಬರ ಚಕ್ರವರ್ತಿ, ಶಚಿದೇವಿ ಹಾಗೂ ಜಗನ್ನಾಥ ಮಿಶ್ರರಿಗೆ ಅರ್ಥ ಆಗ್ತದೆ. ಆಗ ಅವರು ತುಂಬಾ ಪ್ರಶಸ್ತವಾದ ಆ ದಿನವೇ ಮಗುವಿನ ನಾಮಕರಣ ಮಾಡುವ ಶಾಸ್ತ್ರವನ್ನ ಇಟ್ಟುಕೊಂಡು ಹಬ್ಬ ಆಚರಿಸಬೇಕು ಅಂತ ನಿರ್ಧರಿಸ್ತಾರೆ. ದೇವೋತ್ತಮ ಪರಮಪುರುಷನು ಅವತರಿಸಿದ್ದನ್ನು ಅವನ ಶಾರೀರಿಕ ಲಕ್ಷಣಗಳಿಂದ, ಕಾರ್ಯಗಳಿಂದ ಹಾಗೂ ಶಾಸ್ತ್ರಗಳ ಭವಿಷ್ಯವಾಣಿಯಿಂದ ಹೇಗೆ ಖಚಿತಪಡಿಸಿಕೊಳ್ಳಬಹುದು ಎಂಬುದನ್ನು ನಾವು ಈ ಸಂಬಂಧದಲ್ಲಿ ಕಾಣಬಹುದು. ವಾಸ್ತವಾಂಶಗಳ ಸಾಕ್ಷ್ಯವನ್ನ ಅವಲಂಬಿಸಿ ಮಾತ್ರ ಒಬ್ಬ ವ್ಯಕ್ತಿಯನ್ನ ಭಗವದ್ ಅವತಾರವೆಂದು ಒಪ್ಪಿಕೊಳ್ಳಬಹುದು. ಯಾರ್ಯಾರೋ ನಾನು ಭಗವಂತನ ಅವತಾರ, ನಾನು ಭಗವಂತನ ಅಂಶ ಅಂತ ಹೇಳಿದ್ರೆ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರಗಳ ಪ್ರಕಾರ ಈ ಎಲ್ಲ 32 ಲಕ್ಷಣಗಳು ಏನಿದೆ ಆ ರೀತಿಯ ಲಕ್ಷಣಗಳು ಒಬ್ಬ ವ್ಯಕ್ತಿಯಲ್ಲಿ ಇದ್ರೆ ಮಾತ್ರನೇ ಅವನನ್ನ ಭಗವಂತನ ಅವತಾರ ಅಂತ ಒಪ್ಪಿಕೊಳ್ಬಹುದು. ಹುಚ್ಚಾಗಿಯೋ ಅಥವಾ ಮೂಢರು ಹಾಗೂ ಅವಿವೇಕಿಗಳು ನೀಡುವ ಮತಗಳನ್ನ, ಓಟುಗಳನ್ನ ಅವಲಂಬಿಸಿಯೋ ಅಲ್ಲ ಅಂತ ಹೇಳ್ತಾರೆ. ಭಗವಾನ್ ಚೈತನ್ಯರ ಆವಿರ್ಭಾವ ಆದದಿಂದೀಚೆಗೆ ಬಂಗಾಳ ದೇಶದಲ್ಲಿ ಬಹು ವಿಧದ ನಕಲಿ ಅವತಾರಗಳಾಗಿವೆ. ಇವರನ್ನ ನೋಡಿ ಬೇರೆಯವರು ಕೂಡ ನಾನು ಕೂಡ ಭಗವಂತ ಅಂದ್ರೆ ಆ ರೀತಿ ಎಲ್ಲ ಹೇಳುವಂತ ನಕಲಿ ಅವತಾರಗಳು ಆಗಿವೆ ಅಂತೆ. ಆದರೆ ಶಾಸ್ತ್ರಾಧಾರ ಹಾಗೂ ನಂಬಿಕಸ್ಥರಾದ ಮಹಾನ್ ವಿದ್ವಾಂಸರ ಅಭಿಪ್ರಾಯಗಳನ್ನ ಅವಲಂಬಿಸಿಯೇ ಭಗವಾನ್ ಚೈತನ್ಯ ಮಹಾಪ್ರಭುಗಳನ್ನು ಕೃಷ್ಣನ ಅವತಾರವೆಂದು ಸ್ವೀಕರಿಸಲಾಯಿತು ಅಲ್ವಾ. ನಮ್ಗೆ ಎಷ್ಟೊಂದು ಕಡೆ ಪುರಾವೆಗಳು ನಾವು ಭಗವದ್ಗೀತಾ 18 days ಅಲ್ಲಿ ನೋಡಿದ್ವಿ. ಪದ್ಮ ಪುರಾಣ, ಗರುಡ ಪುರಾಣ, ನರಸಿಂಹ ಪುರಾಣ, ಹಾಗೆ ಎಷ್ಟೊಂದು ಕಡೆ ನಮ್ಗೆ ಅದರದ್ದು ಉಲ್ಲೇಖ ಇದೆ. ಸೊ ಆ ತರ ಉಲ್ಲೇಖ ಇದ್ರೆ ಮಾತ್ರವೇ ನಾವು ನಂಬಲಿಕ್ಕೆ ಆಗುವಂತದ್ದು, ನಂಬಬೇಕು ಕೂಡ ಅಂತ ಹೇಳ್ಕೊಂಡು. ಹಾಗೆ ಶಾಸ್ತ್ರಾಧಾರ ಹಾಗೂ ನಂಬಿಕಸ್ಥರಾದ ಮಹಾನ್ ವಿದ್ವಾಂಸರ ಅಭಿಪ್ರಾಯಗಳನ್ನು ಅವಲಂಬಿಸಿ ಭಗವಾನ್ ಚೈತನ್ಯ ಮಹಾಪ್ರಭುಗಳನ್ನ ಕೃಷ್ಣನ ಅವತಾರವೆಂದು ಸ್ವೀಕರಿಸಲಾಯಿತು. ಜನ ನೀಡಿದ ಓಟುಗಳ ಆಧಾರದ ಮೇಲಲ್ಲ ಎಂಬುದನ್ನು ಯಾವುದೇ ನಿಷ್ಪಕ್ಷಪಾತಿ ಭಕ್ತನು ಅಥವಾ ಪಂಡಿತನು ಅರ್ಥ ಮಾಡಿಕೊಳ್ಳಬಹುದು. ಭಗವಾನ್ ಚೈತನ್ಯ ಮಹಾಪ್ರಭುಗಳನ್ನ ದೇವೋತ್ತಮ ಪರಮ ಪುರುಷನೆಂದು ಒಪ್ಪಿಕೊಂಡವರು ಸಾಮಾನ್ಯ ಜನರಾಗಿರಲಿಲ್ಲ. ಪ್ರಭುಗಳ ವ್ಯಕ್ತಿತ್ವವು ಭಗವಂತನದೇ ಎಂದು ನೀಲಾಂಬರ ಚಕ್ರವರ್ತಿಯವರಂತಹ ಮಹಾನ್ ವಿದ್ವಾಂಸರು ಖಚಿತಪಡಿಸಿಕೊಂಡಿದ್ದ. ಅವರು ಸಾಮಾನ್ಯ ಅಲ್ಲ, ಅವರು ಕೂಡ ಮಹಾನ್ ವಿದ್ವಾಂಸ. ಹಾಗಾಗಿ ಅವರು
ಅದನ್ನ ಖಚಿತಪಡಿಸಿದ್ರು. ಮುಂದೆ ಪ್ರಭುವರಿಯರ ಕಾರ್ಯಗಳು ಭಗವಂತನವೇ ಎಂದು 6 ಜನ ಗೋಸ್ವಾಮಿಗಳು, ವಿಶೇಷತಃ ಶೀಲ ಜೀವ ಗೋಸ್ವಾಮಿ, ಶೀಲ ರೂಪ ಗೋಸ್ವಾಮಿ ಹಾಗೂ ಅನೇಕ ಪಂಡಿತ ಮಾನ್ಯರು ಕೂಡ ದೃಢಪಡಿಸ್ತಾರೆ ಅಲ್ವಾ. ಷಡ್ ಗೋಸ್ವಾಮಿಗಳು ಕೂಡ ಅವರ ಅನುಯಾಯಿಗಳಾಗಿರ್ತಾರೆ. ಹಾಗೆ ಈ ಎಲ್ಲರೂ ಶಾಸ್ತ್ರಗಳನ್ನೇ ಆಧಾರವಾಗಿಟ್ಟುಕೊಂಡರು. ಭಗವಂತನ ಅವತಾರವು ಮೊದಲ ದಿನದಿಂದಲೂ ಅದೇ ತೆರೆನಾಗಿರುತ್ತದೆ. ಧ್ಯಾನ ಕ್ರಿಯೆಯಲ್ಲಿ ತೊಡಗುವಷ್ಟರಿಂದ ವ್ಯಕ್ತಿಯು ಹಠಾತ್ತಾಗಿ ಭಗವದ್ ಅವತಾರ ಆಗಿಬಿಡುತ್ತಾನೆಂಬುದು ಸಲ್ಲದ ಮಾತು ಅಂತ ಹೇಳ್ಕೊಂಡು, ಅಂದ್ರೆ ಕೇವಲ ಅವನು ಸಾಮಾನ್ಯ ಮನುಷ್ಯ ಆಗಿದ್ದು ಒಂದು ಧ್ಯಾನ ಮಾಡಿ ನಂಗೆ ಭಗವತ್ ಸಾಕ್ಷಾರ ಆಯ್ತು, ನಾನು ಕೂಡ ಭಗವಂತನ ಅಂಶ ಹಾಗೆಲ್ಲ ಹೇಳಿದ್ರೆ ಅದು ಒಪ್ಲಿಕ್ಕೆ ಸಲ್ಲದ ಮಾತದು ಅಂತ ಹೇಳ್ಕೊಂಡು, ಯಾವಾಗ ಒಂದು ಹುಟ್ಟಿದಾಗಿನಿಂದನೇ ಭಗವಂತನ ಲಕ್ಷಣಗಳನ್ನ ತೋರ್ತದೆಯೋ ಅದು ನಿಜವಾಗಿ ಭಗವಂತನ ಅವತಾರ ಆಗಿರ್ತದೆ. ಅಂತಹ ಇಲ್ಲಿ ಹೇಳ್ತಾ ಇದ್ದಾರೆ, ಹಠಾತ್ತಾಗಿ ಭಗವದ್ ಅವತಾರ ಆಗಿಬಿಡುತ್ತಾನೆ ಎಂಬುದು ಸಲ್ಲದ ಮಾತು. ಅಂತಹ ಹುಸಿ ಅವತಾರಗಳೇನಿದ್ದರೂ ಮೂಢರಿಗೆ, ಅವಿವೇಕಿಗಳಿಗೆ ಸರಿಯೇ ಹೊರತು ಸಭ್ಯ ಜನರಿಗಲ್ಲ ಅಂತೇಳಿ ಹೇಳ್ತಾರಲ್ವಾ. ಈಗ ನಾವು ಭಗವದ್ಗೀತೆಯಲ್ಲಿ ಭಗವಂತನ ಮುಖ ಕಮಲಗಳಿಂದ ಈ ರೀತಿ ನಮ್ಗೆ ತತ್ವಗಳನ್ನ ಕೊಟ್ಟಿದ್ದಾನೆ, ಅದನ್ನ ನೀವು ಅನುಸರಿಸಿ ಹೇಳಿದ್ರೆ ಅದರಲ್ಲಿ ಜನರಿಗೆ ನಂಬಿಕೆ ಬರೋದಿಲ್ಲ. ಅದು ಬಿಟ್ಟು ಯಾರೋ ಒಬ್ಬ ಜ್ಯೋತಿಷಿ, ಯಾರೋ ಒಬ್ಬ ರಸ್ತೆ ಬದಿಯಲ್ಲಿ ಇದ್ದವನು ಏನೋ ಶಾಸ್ತ್ರ ಹೇಳುವವನು ಅವನನ್ನ ಬೇಕಾದ್ರೆ ನಂಬ್ತಾರೆ. ಅಂದ್ರೆ ಅಂತವ್ರು ಮೂಢರು, ಅವಿವೇಕಿಗಳು ಅಂತಾನೆ ಹೇಳ್ಬೇಕು. ಈ ಮಗುವು ಮುಂದೆ ಇಡೀ ಜಗತ್ತನ್ನ ರಕ್ಷಿಸಿ ಪೋಷಿಸುತ್ತಾನೆ, ಈ ಕಾರಣ ಅವನಿಗೆ ವಿಶ್ವಂಬರ ಎಂದು ಹೆಸರಿಡಬೇಕು ಅಂತೇಳಿ ನೀಲಾಂಬರ ಚಕ್ರವರ್ತಿ ಹೇಳ್ತಾರೆ. ಅಂದ್ರೆ ಇಡೀ ಜಗತ್ತನ್ನೇ ರಕ್ಷಿಸಿ ಪೋಷಿಸ್ತಾನೆ ಅವನು, ಹಾಗಾಗಿ ಅವನಿಗೆ ವಿಶ್ವಂಬರ ಅಂತ ಹೆಸರಿಡ್ಬೇಕು ಅಂತಾರೆ. ಪೂರ್ವದಲ್ಲಿ ತಾನು ಮಾಡಿದ ವರಾಹ ಅವತಾರದಲ್ಲಿ ನಾರಾಯಣನು ಈ ಜಗತ್ತನ್ನು ರಕ್ಷಿಸಿದಂತೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಹುಟ್ಟಿ ಇಡೀ ಜಗತ್ತನ್ನು ಶಾಂತಿಮಯವನ್ನಾಗಿ ಮಾಡಿದ್ದಾರೆಂದು ಶ್ರೀ ಚೈತನ್ಯ ಭಾಗವತವು ದೃಢಪಡಿಸುತ್ತದೆ. ಕಲಿಯುಗದಲ್ಲಿ ಈ ಜಗತ್ತನ್ನ ರಕ್ಷಿಸಿ ಪಾಲಿಸುತ್ತಾದ್ದರಿಂದ ಭಗವಾನ್ ಚೈತನ್ಯ ಮಹಾಪ್ರಭುಗಳು ವಿಶ್ವಂಭರನೆಂದು ಖ್ಯಾತರಾಗಿದ್ದಾರೆ. ಈ ಹೆಸರು ಇಡೀ ಜಗತ್ತಿಗೆ ಆಹಾರ ಒದಗಿಸುವವನನ್ನು ಸೂಚಿಸುತ್ತದೆ. ಹೀಗೆ 500 ವರ್ಷಗಳ ಹಿಂದೆ ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿದ್ದಾಗ ಇಲ್ಲಿ ಆಹಾರ ಒದಗಿಸ್ತದೆ ಅಂತ ಹೇಳಿದ್ರೆ ಆತ್ಮದ ಆಹಾರ, ಹರೇ ಕೃಷ್ಣ ಮಹಾಮಂತ್ರ ಅಲ್ವಾ. ಅದರಿಂದನೇ ನಾವು ಅಂದ್ರೆ ಖಾಲಿ ದೇಹಕ್ಕೆ ನಾವು ಆಹಾರ ತಿನ್ನೋದು ನಿಜವಾದ ಆಹಾರ ಅಲ್ಲ. ನಿಜವಾದ ಆಹಾರ ಆತ್ಮದ ಆಹಾರ. ಆಗ ಮಾತ್ರ ಈ ಆತ್ಮಕ್ಕೆ ತನ್ನ ಒಂದು ಸಹಜ ಸ್ವರೂಪವನ್ನ ಪಡಿಲಿಕ್ಕೆ ಸಾಧ್ಯ ಆಗುವಂಥದ್ದು ಹಾಗೂ ಶಾಂತಿಯಿಂದ ಇರ್ಲಿಕ್ಕೆ ಆಗುವಂಥದ್ದು. ಸೊ ಹಾಗೆ ಈ ಭಗವಾನ್ ಚೈತನ್ಯ ಮಹಾಪ್ರಭುಗಳು ಅಂದ್ರೆ ಈ ಹೆಸರು ಇಡೀ ಜಗತ್ತಿಗೆ ಆಹಾರ ನೀಡುವವನು, ವಿಶ್ವಂಭರ ಅಂತ ಹೇಳಿದ್ರೆ ಜಗತ್ತಿಗೆ ಆಹಾರ ನೀಡುವವನು ಅಂತೇಳಿ ಸೂಚಿಸ್ತದೆ. ಹೀಗೆ 500 ವರ್ಷಗಳ ಹಿಂದೆ ಶ್ರೀ ಚೈತನ್ಯ ಮಹಾಪ್ರಭುಗಳಿದ್ದಾಗ ಅವರು ಪ್ರಾರಂಭಿಸಿದ ಚಳುವಳಿಯನ್ನ ಈಗ ಮತ್ತೊಮ್ಮೆ ಜಗತ್ತಿನಾದ್ಯಂತ ಪ್ರಸಾರ ಮಾಡಲಾಗುತ್ತಿದೆ. ಪ್ರಸ್ತುತ ಚಳುವಳಿಯ ಫಲಿತಾಂಶವನ್ನ ನಾವಿಂದು ವಾಸ್ತವವಾಗಿ ಎಲ್ಲೆಡೆ ಕಾಣುತ್ತಿದ್ದೇವೆ. ಈ ಹರೇ ಕೃಷ್ಣ ಚಳುವಳಿಯ ಸಹಾಯದಿಂದ ಜನರನ್ನು ರಕ್ಷಿಸಲಾಗುತ್ತಿದೆ ಅಲ್ವಾ. ಎಷ್ಟೋ ಜನರಿಗೆ ಇದರಿಂದ ಎಷ್ಟೋ ಈ ಹರೇ ಕೃಷ್ಣ ಮಹಾಮಂತ್ರ ಜಪಿಸುವುದರಿಂದ ಆ ಪತಿತರನ್ನೆಲ್ಲ ಪಾವನರನ್ನಾಗಿ ಮಾಡುವಂತ ಒಂದು ಕಾರ್ಯವನ್ನ ಈ ಕೃಷ್ಣ ಪ್ರಜ್ಞಾ ಸಂಘ ಮಾಡ್ತಾ ಇದೆ, ಪಾಲಿಸಲಾಗುತ್ತಿದೆ. ಸಹಸ್ರಾರು ಅನುಯಾಯಿಗಳು, ವಿಶೇಷತಃ ಪಾಶ್ಚಿಮಾತ್ಯ ಜಗತ್ತಿಗೆ ಸೇರಿದ ತರುಣರು ನಮ್ಮ ಹರೇ ಕೃಷ್ಣ ಚಳುವಳಿಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಅವರು ಎಷ್ಟು ನೆಮ್ಮದಿಯಿಂದಿದ್ದಾರೆ, ಎಷ್ಟು ಸಂತುಷ್ಟರಾಗಿದ್ದಾರೆ ಎಂಬುದನ್ನ ಅವರು ಬರೆದ ಸಾವಿರಾರು ಕೃತಜ್ಞತಾ ಸೂಚಕ ಪತ್ರಗಳು ಅಭಿವ್ಯಕ್ತಿಸುತ್ತವೆ. ಅಥರ್ವವೇದ ಸಂಹಿತೆಯಲ್ಲಿ 3.3.16.5 ಕೂಡ ಉಲ್ಲೇಖ ಇದೆ. ವಿಶ್ವಂಬರ ವಿಶ್ವೇನ ಮಾ ಭರಸ ಪಾಹಿ ಸ್ವಾಹ ಅಂತ ಹೇಳ್ಕೊಂಡು ಅಲ್ಲಿ ಕೂಡ ಆ ಒಂದು ಇದನ್ನ ಉಲ್ಲೇಖ ಮಾಡಿದ್ದಾರೆ. ಮುಂದೆ ಹೇಳ್ತಾರೆ, ನೀಲಾಂಬರ ಚಕ್ರವರ್ತಿ ಅವರು ನುಡಿದ ಭವಿಷ್ಯವಾಣಿಯನ್ನು ಕೇಳಿದ್ದಾದ ಬಳಿಕ ಶಚಿಮಾತೆ ಹಾಗೂ ಜಗನ್ನಾಥ ಮಿಶ್ರರು ಮಗುವಿನ ನಾಮಕರಣ ಮಹೋತ್ಸವವನ್ನ ಬಹು ಸಂಭ್ರಮದಿಂದ ಆಚರಿಸ್ತಾರೆ. ಸಮಾರಂಭಕ್ಕೆ ಬ್ರಾಹ್ಮಣ ಪತ್ನಿಯರನ್ನ ಕೂಡ ಆಹ್ವಾನಿಸ್ತಾರೆ ಅಂತೆ. ಆಮೇಲೆ ಸ್ವಲ್ಪ ಕಾಲದ ಮೇಲೆ ಪ್ರಭುವರಿಯರು ತೆವಳಲು ಪ್ರಾರಂಭಿಸಿದರು. ನೋಡಲು ಸಂತೋಷವಾಗುವಂತಹ ವಿವಿಧ ರೀತಿಯ ಬಾಲ ಚೇಷ್ಟೆಗಳನ್ನ ಪ್ರದರ್ಶಿಸ್ತಾರಂತೆ. ಒಂದು ದಿನ ಏನಾಗ್ತದೆ ಅಂದ್ರೆ ಪ್ರಭುಗಳು ಮಂಡಿಯೂರಿ ತೆವಳ್ತಾ ಇರ್ತಾರೆ. ಅವರ ಉಡ್ದಾರಕ್ಕೆ ಕಟ್ಟಿದ್ದ ಗೆಜ್ಜೆಗಳು ಕಿಣಿಕಿಣಿ ನಾದವನ್ನ ಹೊರಹೊಮ್ಮಿಸ್ತದಂತೆ. ಹೀಗಿರುವಾಗ ಪ್ರಭುಗಳು ತೆವಳುತ್ತಿದ್ದ ಅಂಗಳಕ್ಕೆ ಒಂದು ಹಾವು ಎಲ್ಲಿಂದಲೂ ತೆವಳುತ್ತಾ ಬಂದಿತ್ತಂತೆ. ಎಲ್ಲಾ ಕುತೂಹಲಿ ಮಕ್ಕಳಂತೆ ಪ್ರಭುಗಳು ಆ ಹಾವನ್ನ ಮುಷ್ಟಿಯಲ್ಲಿ ಹಿಡಿದ್ರಂತೆ. ಅಂದ್ರೆ ಅದಕ್ಕೆ ಗೊತ್ತಾಗಲ್ಲ, ಮಗು ಹೀಗೆ ಹಿಡಿಯುತ್ತದು ಏನೋ ಹಂದಾಡ್ತಾ ಬರ್ತಾ ಇದೆ ಅಂತ ಹೇಳಿ ಹಿಡಿದರು. ಈ ಕೂಡಲೇ ಆ ಹಾವು ಪ್ರಭುಗಳ ಮೈಗೆ ಸುತ್ತಿಕೊಂಡಿತು. ಬಳಿಕ ಇನ್ನೂ ಮಗುವಾಗಿದ್ದ ಪ್ರಭುಗಳು ಆ ಹಾವಿನ ಮೇಲೆ ಮಲಗಿದರು. ಸ್ವಲ್ಪ ಹೊತ್ತಿನ ಮೇಲೆ ಹಾವು ಪ್ರಭುಗಳನ್ನು
ಅತ್ತ ಬಿಟ್ಟು ತನ್ನ ದಾರಿ ಹಿಡಿದು ತಾನು ಹೋಯಿತು. ಇದು ಚೈತನ್ಯ ಭಾಗವತದಲ್ಲಿ ಬರುವ ವರ್ಣನೆ. ಅಂದ್ರೆ ಅದು ಶೇಷನಾಗ ಇರ್ಬೋದು, ಅದರ ಸೇವೆಯನ್ನ ಮಾಡ್ಲಿಕ್ಕೆ ಒಂದು ಅವಕಾಶ ಅದು ಕೂಡ ಬಳಸಿಕೊಳ್ತದೆ ಆ ಮಗು ಆ ರೀತಿಯ ಅಂಗಳದಲ್ಲಿ ಇದ್ದಾಗ. ಅಂದ್ರೆ ದೊಡ್ಡದಾದ್ಮೇಲೆ ಆಗೋದಿಲ್ಲ, ಈ ಒಂದು ಹಂತದಲ್ಲಿ ಅದಕ್ಕೆ ಕೂಡ ಒಂದು ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಅದು ಸದ್ಬಳಕೆ ಮಾಡಿಕೊಂಡಿರ್ಬೋದು. ಹಾಗೆ ಮುಂದೆ ಮಗು ಚೈತನ್ಯರು ಅಳುತ್ತಿದ್ದಾಗ ಹಾಗೆ ನಟಿಸಿ ಹೆಂಗಸರು ಹರೇ ಕೃಷ್ಣ ಮಹಾಮಂತ್ರ ಸಂಕೀರ್ತನೆಯಲ್ಲಿ ತೊಡಗುವಂತೆ ಮಾಡುತ್ತಿದ್ದರು. ಅಂದ್ರೆ ಇತ್ತ ಹೆಂಗಸರು ನಾಮ ಸಂಕೀರ್ತನೆಯಲ್ಲಿ ತೊಡಗಿರುವಾಗ ಪ್ರಭು ಮುಗುಳ್ನಾಗ್ತಾ ಇದ್ರಂತೆ. ಅಂದ್ರೆ ಅಳೋದು, ಜನ ಬಂದ ಕೂಡ್ಲೆ ಅವರನ್ನ ನೋಡಿ ಅಳೋದು, ಆವಾಗ ಅವ್ರು ಹರೇ ಕೃಷ್ಣ ಅಂತ ಹೇಳುವಾಗ ಅಳುವನ್ನ ನಿಲ್ಲಿಸೋದು. ಹಾಗೆ ಅವರು ಜೋರಾಗಿ, ಅಂದ್ರೆ ಮಗು ನಗ್ತಾ ಇತ್ತು, ಅಳು ನಿಲ್ಸೋದು ಮತ್ತೆ ನಗ್ತದೆ ಅಂತ ಹೇಳ್ಕೊಂಡು ಇನ್ನ ಜಾಸ್ತಿ ಅವರು ಕೀರ್ತನೆ ಮಾಡ್ತಾ ಇದ್ರಂತೆ. ಆ ರೀತಿ ಅವರನ್ನ ಈ ಒಂದು ಹರೇ ಕೃಷ್ಣ ಸಂಕೀರ್ತನೆಯಲ್ಲಿ ಅವರು ತೊಡಗಿಸ್ತಾ ಇದ್ರು ಆ ಟೈಮಲ್ಲೇ. ಅಂದ್ರೆ ಇದು ಕೂಡ ಒಂದು ಭಗವಂತ ಮಾಡಿರುವಂತ ಲೀಲೆ ಅಂತೇಳಿ. ಈ ಲೀಲೆಗಳನ್ನ ಚೈತನ್ಯ ಭಾಗವತದಲ್ಲಿ ಹೀಗೆ ವರ್ಣಿಸ್ತಾರೆ. ತಮ್ಮ ಸುಂದರ ನಯನಗಳಿಂದ ಪ್ರಭುಗಳು ಅಳಲು ಆಕ್ರಮಿಸ್ತಿದ್ದರು. ಆದ್ರೆ ಹರೇ ಕೃಷ್ಣ ಮಂತ್ರ ಕೀರ್ತಿಸುವುದಕ್ಕೆ ಕೇಳಿದೊಡನೆ ಅವರ ಅಳು ನಿಂತು ಹೋಗ್ತಾ ಇತ್ತಂತೆ. ಹಾಗೆ ಒಂದಾದ್ಮೇಲೆ ಪ್ರಭುಗಳು ಆಡುತ್ತಿದ್ದ ಈ ತಮಾಷೆಯ ಆಟ ಹೆಂಗಸರಿಗೆ ಅರ್ಥ ಆಯ್ತು. ಸರಿ, ಇತ್ತ ಪ್ರಭುಗಳು ಅಳಲು ಆರಂಭಿಸಿದೊಡನೆ ಹರೇ ಕೃಷ್ಣ ಮಂತ್ರವನ್ನ ಸಂಕೀರ್ತಿಸುವ ಒಂದು ಉಪಾಯವನ್ನ ಹೆಂಗಸರು ಕಂಡುಕೊಳ್ತಾರೆ. ಮುಂದೆ ಇದೇ ಒಂದು ಕ್ರಮವಾಗಿ ಬಿಟ್ಟಿತ್ತು. ಅತ್ತ ಪ್ರಭುಗಳು ಅಳಲು ಆರಂಭಿಸುವುದು, ಇತ್ತ ಹೆಂಗಸರು ಚಪ್ಪಾಳೆ ತಟ್ಟ ಹರೇ ಕೃಷ್ಣ ಮಂತ್ರದ ಸಂಕೀರ್ತನೆ ಪ್ರಾರಂಭಿಸುವುದು. ಈ ಪರಿಯಲ್ಲಿ ನೆರೆಹೊರೆಯ ಎಲ್ಲಾ ಹೆಂಗಸರು ಸಂಕೀರ್ತನೆಯಲ್ಲಿ ಭಾಗವಹಿಸಲು ಶಚಿಮಾತೆಯ ಮನೆಯಲ್ಲಿ ಸೇರಿ ದಿನದ 24 ಗಂಟೆಯು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸ್ತಾ ಇದ್ರಂತೆ. ಹೆಂಗಸರು ಹರೇ ಕೃಷ್ಣ ಮಂತ್ರವನ್ನ ಜಪಿಸುತ್ತಿದ್ದಷ್ಟು ಹೊತ್ತು ಪ್ರಭುಗಳು ಅಳದೆ ಸುಮ್ಮನಿದ್ದು ಪ್ರಸನ್ನ ವದನರಾಗಿ ಹೆಂಗಸರತ್ತ ನೋಡ್ತಾ ಇದ್ರು ಅಂತ ಹೇಳ್ಕೊಂಡು. ಕೆಲವು ದಿನ ಕಳೆದ ಬಳಿಕ ಪ್ರಭುವರಿಯರು ಕಾಲುಗಳನ್ನ ಬಳಸಿ ನಡೆಯುವುದನ್ನು ಪ್ರಾರಂಭಿಸ್ತಾರೆ. ಓರಗೆಯ ಸಮವಯಸ್ಕ ಮಕ್ಕಳ ಜೊತೆ ಸೇರಿ ವಿವಿಧ ತೆರನ ಆಟಗಳನ್ನ ಪ್ರದರ್ಶಿಸ್ತಾರಂತೆ. ಒಂದು ದಿನ ಪ್ರಭುಗಳು ಓರಗೆಯ ಮಕ್ಕಳೊಡನೆ ಆಟವಾಡುವುದರಲ್ಲಿ ಮಗ್ನರಾಗಿರ್ತಾರೆ. ಆಗ ಅವರ ತಾಯಿ ಶಚಿಮಾತೆಯು ಮೊಸರಿನಲ್ಲಿ ನೆನೆಸಿದ ಅವಲಕ್ಕಿಯನ್ನ, ಒಂದಿಷ್ಟು ಸಿಹಿ ತಿಂಡಿಯನ್ನ ಬಟ್ಟಲ್ನಲ್ಲಿ ತುಂಬಿ ತಂದು ಒಂದು ಕಡೆ ಕೂತ್ಕೊಂಡು ಇದನ್ನು ತಿನ್ನು ಎಂದು ಮಗನಿಗೆ ಕೊಡ್ತಾರೆ. ಹಾಗೆಂದು ಹೇಳಿ ಶಚಿಮಾತೆ ಅವರ ಮನೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಇತ್ತ ಮಗು ಅಂದ್ರೆ ಪ್ರಭುಗಳು ತಾಯಿಗೆ ಕಾಣದಂತೆ ಮರೆಗೆ ಹೋಗಿ ಮಣ್ಣನ್ನ ತಿನ್ಲಿಕ್ಕೆ ಪ್ರಾರಂಭಿಸ್ತದಂತೆ. ಹಾಗೆ ಮಗು ಮಣ್ಣು ತಿನ್ನುವುದನ್ನ ನೋಡಿದ ಶಚಿಮಾತೆ ಧಾವಿಸಿ ಓಡಿ ಬಂದು ಕೇಳ್ತಾರೆ, ಏನಿದು ಅಂತ ಬೊಗಸೆ. ಮಗುವ ಆ ರೀತಿ ಮಣ್ಣು ತಿನ್ನೋದನ್ನ ನೋಡಿ ಮಗುವಿನ ಕೈಯಲ್ಲಿದ್ದ ಮಣ್ಣನ್ನ ಕಿತ್ಕೊಳ್ತಾರೆ. ಮಗು ಮಣ್ಣನ್ನೇಕೆ ತಿಂತಾ ಇದ್ಯಪ್ಪ ಎಂದು ವಿಚಾರಿಸ್ತಾರಂತೆ. ಆಗ ಮಗು ಅಳುತ್ತಾ ತಾಯಿಯನ್ನ ಕೇಳ್ತದೆ, ಅಮ್ಮ ಕೋಪಿಸ್ಕೊಳ್ತೀಯಾಕೆ? ತಿನ್ನಲು ಮಣ್ಣನ್ನು ನೀನೇ ತಾನೇ ಕೊಟ್ಟಿಯಲ್ಲ, ಇದ್ರಲ್ಲಿ ತಪ್ಪೇನಿದೆ, ನನ್ನ ತಪ್ಪೇನಿದೆ ಅಂತ ಕೇಳ್ತದಂತೆ. ನೆನೆಸಿದ ಅವಲಕ್ಕಿ, ಸಿಹಿ ತಿಂಡಿ ಮತ್ತಿತರ ಆಹಾರ ಪದಾರ್ಥಗಳೆಲ್ಲವೂ ಮಣ್ಣಿನ ಪರಿವರ್ತಿತ ರೂಪಗಳೇ ಸರಿ, ಆದರೂ ಅದು ಮಣ್ಣು ಇದು ಮಣ್ಣು, ಅವುಗಳಲ್ಲಿ ವ್ಯತ್ಯಾಸವೇನಿದೆ ಅಂತ ಕೇಳ್ತಾನಂತೆ ಆ ಮಗು. ಅಂದ್ರೆ ಈ ಭೌತಿಕದಲ್ಲಿ ಇರುವಂತದ್ದು ಎಲ್ಲವೂ ಕೂಡ ಮಣ್ಣಿಗೆ ಸಮ, ಆ ರೀತಿ ಎಲ್ಲ ಪಂಚಮಹಾಭೂತಗಳಿಂದ ಆಗಿರುವಂತದ್ದು ಅಂತ ಹೇಳ್ಕೊಂಡು. ಆಹಾರ ಧಾನ್ಯ ಕೂಡ ಮಣ್ಣಿಂದಲೇ ಬರುವಂತದ್ದು, ನಮ್ಮ ದೇಹ ಕೂಡ ಮಣ್ಣಿಂದಲೇ, ಅಂದ್ರೆ ಪಂಚಮಹಾಭೂತಗಳಿಂದನೇ ಆಗಿರುವಂತದ್ದು. ಅದು ಒಂದು ಬೇರೆ ವಿಸ್ತೃತ ರೂಪ. ಆ ಒಂದು ದವಸ ಧಾನ್ಯಗಳು ಕೂಡ ಆ ಮಣ್ಣಿಂದಲೇ ಗಿಡ ರೂಪದಲ್ಲಿ ಬಂದು ಬೆಳೆದು ಬಂದಿರುವಂತದ್ದು. ಹಾಗೆ ಈ ದೇಹವು ಮಣ್ಣಿನ ಪರಿವರ್ತಿತ ರೂಪ. ಭಕ್ಷಿಸಲು ಯೋಗ್ಯವಾದ ಪದಾರ್ಥಗಳು ಕೂಡ ಮಣ್ಣಿನ ಪರಿವರ್ತಿತ ರೂಪಗಳೇ ಆಗಿವೆ. ಇದನ್ನು ಕುರಿತು ಸ್ವಲ್ಪ ಆಲೋಚಿಸು. ಪೂರ್ವಪರ ವಿಮರ್ಶೆ ಮಾಡದೆ ನೀನು ನನ್ನ ಮೇಲೆ ದೋಷ ಹೊರಿಸ್ತಿದೀಯೇ, ನಾನೇನ್ ಹೇಳಲಿ ಅಂತ ಕೇಳ್ತಾರಂತೆ. ಎಲ್ಲವೂ ಒಂದೇ ಎನ್ನುವ ಭಾವಾರ್ಥದಲ್ಲಿ ಹೇಳ್ತಾರೆ. ಎಲ್ಲವೂ ಒಂದೇ ಎನ್ನುವ ಮಾಯಾವಾದಿ ಸಿದ್ಧಾಂತದ ವ್ಯಾಖ್ಯಾನ ಇದು. ಉಣ್ಣುವುದು, ನಿದ್ದೆ, ಸಂಭೋಗ, ಸ್ವರಕ್ಷಣೆಗಳಂತಹ ದೈಹಿಕ ಅಗತ್ಯಗಳು ಆಧ್ಯಾತ್ಮಿಕ ಬದುಕಿನಲ್ಲಿ ಕೆಲಸಕ್ಕೆ ಬಾರದವು ಅಂತ ಹೇಳ್ಕೊಂಡು. ಅಂದ್ರೆ ಪ್ರಾಣಿಗಳಂತೆ ಬದುಕುವುದು ಅದು ಏನು ಪ್ರಯೋಜನ ಇಲ್ಲ. ಪ್ರಾಣಿಗಳ ಆಹಾರ, ನಿದ್ರೆ, ಭಯಮೈಥುನ ಅಷ್ಟೇ ಮಾಡ್ತಾ ಇದ್ರೆ ನಮಗೂ ಪ್ರಾಣಿಗಳಿಗೂ ಏನ್ ವ್ಯತ್ಯಾಸ ಇಲ್ಲ. ವ್ಯಕ್ತಿಯು ಆಧ್ಯಾತ್ಮಿಕ ವೇದಿಕೆಗೆ ಉನ್ನತಿ ಪಡೆದಾಗ ಮುಂದೆಂದೂ ದೈಹಿಕ ಅಗತ್ಯಗಳು ಎನ್ನುವವು ಇರುವುದಿಲ್ಲ. ಅಂದ್ರೆ ಆಧ್ಯಾತ್ಮಿಕದ ವೇದಿಕೆಗೆ ಬಂದಾಗ, ಅವನಿಗೆ ಆತ್ಮದ ನೆಲೆಗೆ ಬಂದಾಗ ಯಾವ್ದು ಈ ದೈಹಿಕವಾಗಿ ನಾವು ಪಡ್ಕೊಳ್ಳುವ ಸುಖ ಎಲ್ಲ ಏನಿದೆ, ಇಂದ್ರಿಯ ಸುಖ ಅಂತ ಹೇಳುವಂಥದ್ದು ಯಾವುದು ಏನು ಅಲ್ಲ, ಅದು ಬೇಕಾಗೂ ಇಲ್ಲ ಅಂತ ಹೇಳ್ಕೊಂಡು. ಹಾಗೆಯೇ ದೈಹಿಕ ಅಗತ್ಯಗಳಿಗೆ ಸಂಬಂಧಪಟ್ಟಂತೆ ಮಾಡುವ ಕಾರ್ಯಗಳಲ್ಲಿ ಆಧ್ಯಾತ್ಮಿಕತೆಯು ಪರಿಗಣಿತವಾಗುವುದಿಲ್ಲ. ದೈಹಿಕ ಅಗತ್ಯಗಳಿಗೆ ಸಂಬಂಧಪಟ್ಟಂತೆ ಮಾಡುವ ಕಾರ್ಯಗಳಲ್ಲಿ ಆಧ್ಯಾತ್ಮಿಕತೆ ಇದೆ ಅಂದ್ರೆ ಅದು ಪರಿಗಣಿತ ಆಗೋದಿಲ್ಲ, ಅದು
ಕೇವಲ ಒಂದು ಐಹಿಕದ ಒಂದು ಏನು ಐಷಾರಾಮಿ ಜೀವನ ಅಷ್ಟೇ ಅದು ಹೊರತು ಅಲ್ಲಿ ಆಧ್ಯಾತ್ಮಿಕ ಖಂಡಿತ ಬರ್ಲಿಕ್ಕೆ ಪರಿಗಣಿತ ಆಗ್ಲಿಕ್ಕೆ ಆಗೋದಿಲ್ಲ. ಇನ್ನ ಬೇರೆ ಮಾತುಗಳಲ್ಲಿ ಹೇಳೋದಾದ್ರೆ, ನಾವು ಹೆಚ್ಚೆಚ್ಚು ತಿಂದಷ್ಟು, ನಿದ್ರಿಸಿದಷ್ಟು, ಭೋಗಿಸಿದಷ್ಟು ಹಾಗೂ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಪ್ರಯತ್ನಿಸಿದಷ್ಟು ಹೆಚ್ಚೆಚ್ಚು ಲೌಕಿಕ ಕಾರ್ಯಗಳಲ್ಲಿ ನಾವು ನಿರತ ಆಗ್ತೇವೆ ಅಲ್ವಾ. ನಾವು ಜಾಸ್ತಿ ನಾವು ಆಹಾರ ತಿನ್ನೋದ್ರಲ್ಲಿ ಆಗ್ಲಿ ನಮ್ಗೆ ನಿದ್ದೆ ಬರೋದು. ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರೆ, ಯುಕ್ತಾಹಾರ ವಿಹಾರಸ್ಯ ಅಂತ ಹೇಳ್ಕೊಂಡು, ಅಂದ್ರೆ ನಾವು ಎಷ್ಟು ಆಹಾರ ಸೇವಿಸ್ಬೇಕು ನಮ್ಮ ದೇಹದ ಪೋಷಣೆಗೆ. ಒಂದು ಸುಮ್ಮನೆ ಪ್ರಸಾದ ಆಗಿದ್ರು ಸರಿ, ಸುಮ್ಮನೆ ತಿಂತಾ ಇರೋದಲ್ಲ, ಎಷ್ಟು ನಮ್ಮ ಒಂದು ದೇಹದ ರಕ್ಷಣೆ, ಅಂದ್ರೆ ದೇಹ ಸಾಧನ ಶರೀರ ಇದು. ಆ ಸಾಧನೆ ಮಾಡ್ಲಿಕ್ಕೆ ಬೇಕಾಗಿ ಅಷ್ಟೇ ನಾವು ದೇಹವನ್ನ ಪೋಷಿಸ್ಬೇಕು ಹೊರತು ಆ ದೇಹ ದಂಡನೆ ಅಂದ್ರೆ ದೇಹನ ಬೆಳೆಸುವಂತ ಜಿಮ್ಮು ಅದು ಇದು ಅದು ಬೇಕಾಗಿಲ್ಲ. ಸೊ ಅದ್ರಲ್ಲಿ ಹೋದಷ್ಟು ನಾವು ಏನಾಗ್ತೇವೆ, ಮತ್ತೆ ಮತ್ತೆ ಅದರದ್ದೇ ಒಂದು ಹುಚ್ಚಲ್ಲಿ ನಾವು ಭ್ರಮೆಯಲ್ಲಿ ಇರ್ತೇವೆ ಅಂತ ಹೇಳ್ಕೊಂಡು, ಹೆಚ್ಚು ತಿಂದಷ್ಟು, ನಿದ್ರಿಸಿದಷ್ಟು, ಭೋಗಿಸಿದಷ್ಟು ಹಾಗೂ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಪ್ರಯತ್ನಿಸಿದಷ್ಟು ಹೆಚ್ಚೆಚ್ಚು ಲೌಕಿಕ ಕಾರ್ಯಗಳಲ್ಲಿ ನಾವು ನಿರತ ಆಗ್ತೇವೆ. ದುರದೃಷ್ಟವಶಾತ್ ಮಾಯಾವಾದಿ ದಾರ್ಶನಿಕರು ಭಕ್ತಿ ಸೇವಾ ಕಾರ್ಯಗಳನ್ನು ದೈಹಿಕ ಕಾರ್ಯಗಳೆಂದು ಪರಿಗಣಿಸುತ್ತಾರೆ. ಆ ಮಾಯಾವಾದಿಗಳು ಏನ್ ಹೇಳ್ತಾರೆ, ಅವರಿಗೆ ಜ್ಞಾನ ಇರ್ತದೆ, ಅವರು ನಾವು ಈ ಹರೇ ಕೃಷ್ಣ ಮಹಾಮಂತ್ರ ಜಪಿಸುವುದು ಅದೆಲ್ಲ ಭಕ್ತಿ ಸೇವೆ ಅದು ಅವರಿಗೆ ಹಿಡಿಸೋದಿಲ್ಲ. ಯಾಕೆಂತ ಹೇಳಿದ್ರೆ ಅವರು ವೇದಗಳ ಅಧ್ಯಯನ ಎಲ್ಲ ಮಾಡ್ಬೋದು, ಸಾಂಖ್ಯ ಶಾಸ್ತ್ರ ಇದೆಲ್ಲ ತಿಳ್ಕೊಳ್ತಾರೆ, ಆದ್ರೆ ಆ ಭಗವಂತನಿಗೆ ರೂಪ ಇದೆ ಅದೆಲ್ಲ ಅವರು ಒಪ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ತೇವೆ ಅದೆಲ್ಲ ಅದು ಕೂಡ ನಾವು ದೈಹಿಕ ಕಾರ್ಯಗಳನ್ನೇ ಮಾಡ್ತಾರೆ ಅಂತ ಅವರು ಪರಿಗಣಿಸ್ತಾರೆ. ಸೊ ಭಗವದ್ಗೀತೆಯಲ್ಲಿ ಒಂದು ಸಣ್ಣ ವಾಕ್ಯವನ್ನ ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಮಾಂಚಾಯೋ ಅಭ್ಯವಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಯಾರಿಂದಲೂ ಪ್ರೇರಿತರಾಗದೆ ಭಕ್ತಿ ಸೇವೆಯಲ್ಲಿ ಮಗ್ನನಾಗುವ ಹಾಗೂ ಅಂತಹ ಸೇವೆಯನ್ನ ಭಗವಂತನ ತೃಪ್ತರ್ಥವಾಗಿ ಮಾಡುವವನು ಯಾರೇ ಆಗಲಿ ನೇರವಾಗಿ ಆಧ್ಯಾತ್ಮಿಕ ವೇದಿಕೆಗೆ ಉನ್ನತಿ ಪಡೆಯುತ್ತಾನೆ. ಯಾರು ಅಂದ್ರೆ ಅವ್ಯಭಿಚಾರೇಣ ಭಕ್ತಿ ಅಂದ್ರೆ ಆ ಒಂದು ಭಕ್ತಿಯಲ್ಲಿ ಸ್ವಾರ್ಥತೆ ಇರಬಾರ್ದು, ನಿಷ್ಕಾಮ, ಆ ರೀತಿ ಯಾವುದೇ ಒಂದು ಸ್ವಾರ್ಥ ಚಿಂತನೆ ಇಲ್ಲದೆ ಕೇವಲ ಭಗವಂತನ ತೃಪ್ತ್ಯರ್ಥಕರವಾಗಿ ನಾವು ಮಾಡುವುದ ಭಕ್ತಿ ಸೇವೆ ಅಂತ ಹೇಳುವಂತದ್ದು. ಆ ರೀತಿ ಮಾಡಿದಾಗ ನಾವು ಈ 3 ಗುಣಗಳನ್ನ ಮೀರಿ ಆ ಬ್ರಹ್ಮ ಹಂತಕ್ಕೆ ನಾವು ತಲುಪ್ತೇವೆ ಅಂತ ಹೇಳ್ಕೊಂಡು, ಸೊ ಉನ್ನತಿ ಪಡೀತಾನೆ, ನೇರವಾಗಿ ಆಧ್ಯಾತ್ಮಿಕ ನೆಲೆಗೆ ಅವನು ಉನ್ನತಿ ಪಡೆಯುತ್ತಾನೆ. ಅಂತಹವನ ಎಲ್ಲಾ ಕಾರ್ಯಗಳು ಆಧ್ಯಾತ್ಮಿಕವಾದವುಗಳೇ ಹೌದು. ಆ ಬ್ರಹ್ಮಭೂತಾಯ ಎನ್ನುವ ಮಾತು ಬ್ರಹ್ಮನ್ ಕಾರ್ಯಗಳನ್ನ ಸೂಚಿಸ್ತದೆ. ಆದ್ರೆ ಇಲ್ಲಿ ಮಾಯಾವಾದಿ ದಾರ್ಶನಿಕರು ಬ್ರಹ್ಮನ ಪ್ರಭೆಯಲ್ಲಿ ಲೀನವಾಗಲು ಆತುರದಿಂದಾರೆ. ನಾವು ಆ ರೀತಿಯ ಭಕ್ತಿ ಮಾಡಿ ನಾವು ಬ್ರಹ್ಮನ ಹಂತಕ್ಕೆ ತಲುಪಿದ್ರೆ ಈ ಮಾಯಾವಾದಿ ದಾರ್ಶನಿಕರೇನೋ ಅವರಿಗೆ ಆ ಬ್ರಹ್ಮ ಜ್ಯೋತಿಯ ಪ್ರಭೆಯಲ್ಲಿ ಲೀನ ಆಗುವುದು, ನಾನು ಭಗವಂತನಲ್ಲಿ ಒಂದಾಗುವುದು ಅಂತೇಳಿ ಅವ್ರು ಅನ್ಕೊಳ್ತಾರೆ. ಆದರೂ ಅವರು ಬ್ರಹ್ಮನ್ ಸಂಬಂಧಿಸಿದ ಯಾವುದೇ ಕಾರ್ಯವನ್ನು ಮಾಡುತ್ತಿಲ್ಲ ಅಂತ ಹೇಳಿದ್ರೆ ಭಗವಂತನಿಗೆ ಸಂಬಂಧಪಟ್ಟ ಯಾವ ಕಾರ್ಯಗಳನ್ನು ಕೂಡ ಅವರು ಮಾಡ್ತಾ ಇಲ್ಲ. ನಾನು ದೇಹ ಅಲ್ಲ ಆತ್ಮ ಅಷ್ಟೇ ಅವರು ಇರ್ತಾರೆ ಹೊರತು ಆ ಆತ್ಮದ ಪರಿಪೂರ್ಣತೆಯನ್ನು ಅಂತ ಹೇಳುವಂಥದ್ದು, ಆ ಭಗವಂತನ ಧಾಮಕ್ಕೆ ಹೋಗಿ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಅದು ಅವ್ರು ಮಾಡ್ತಾ ಇರೋದಿಲ್ಲ. ಒಂದು ಮಟ್ಟದ ತನಕ ಅವರು ಬ್ರಹ್ಮನ್ ಕಾರ್ಯಗಳನ್ನೇನೋ ಪ್ರತಿಪಾದಿಸುತ್ತಾರೆ. ಅವರ ಕಲ್ಪನೆಯ ಪ್ರಕಾರ ಬ್ರಹ್ಮನ್ ಕಾರ್ಯವೆಂದರೆ ವೇದಾಂತ ಹಾಗೂ ಸಾಂಖ್ಯ ದರ್ಶನಗಳ ಅಧ್ಯಯನದಲ್ಲಿ ತೊಡಗುವುದು ಇರುತ್ತಾ ಇವರು ನೀಡುವ ವ್ಯಾಖ್ಯಾನಗಳಾದರೂ ಬರಿಯ ಒಣ ಊಹೆಗಳಲ್ಲದೆ ಬೇರೇನೂ ಅಲ್ಲ ಅಂತ ಅವ್ರು ಹೇಳ್ತಾರೆ. ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಂತ ಹೇಳ್ತಾರೆ. ಆದ್ರೆ ಬ್ರಹ್ಮ ಸತ್ಯ, ಜಗತ್ ಕೂಡ ಮಿಥ್ಯ ಅಲ್ಲ, ಜಗತ್ತು ಕೂಡ ಸತ್ಯವೇ, ಆದ್ರೆ ಅದು ಶಾಶ್ವತ ಅಲ್ಲ, ಅಶಾಶ್ವತ ಅಂತೇಳಿ ಹೇಳ್ಬೇಕು ಹೊರತು ಅದು ಮಿಥ್ಯ ಅಲ್ಲ, ಅದು ಸತ್ಯವೇ, ಆದ್ರೆ ಅದು ಅಶಾಶ್ವತವಾದದ್ದು ಅಂತ ಹೇಳ್ಕೊಂಡು ಆದ್ರೆ ಅವ್ರೇನ್ ಹೇಳೋದು, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಚಟುವಟಿಕೆಗಳ ವೈವಿಧ್ಯವನ್ನು ಕಾಣದ ಅವರು ವೇದಾಂತ ಹಾಗೂ ಸಾಂಖ್ಯ ದರ್ಶನವನ್ನ ಅಧ್ಯಯನ ಮಾಡುವ ವೇದಿಕೆಯ ಮೇಲೆ ಹೆಚ್ಚು ಕಾಲ ನಿಂತಿರಲಾರರು ಅಂತೇಳಿ ಹೇಳ್ತಾರೆ. ಅಂದ್ರೆ ಅದರಲ್ಲಿ ಅವರು ಪತನ ಆಗ್ತಾರೆ ಕೊನೆಗೆ, ಅಥವಾ ಬ್ರಹ್ಮ ಜ್ಯೋತಿಯಲ್ಲಿ ಅವರು ಲೀನ ಆದ್ರೂ ಕೂಡ ಅದು ಶಾಶ್ವತವಾಗಿ ಅಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಕೂಡ ಆತ್ಮ ಅಂತ ಹೇಳುವಂತದ್ದು ಅದು ಸದಾ ಚಟುವಟಿಕೆಯಿಂದ ಇರುವಂತದ್ದು. ಅಲ್ಲಿ ಚಿತ್ಕಣವಾಗಿ ಅವರಿಗೆ ಸ್ವಲ್ಪ ಸಮಯ ಇರ್ಬೋದು, ಮತ್ತೆ ಪುನಃ ಅವರು ವಾಪಸ್ ವಾಸುದೇವ ಸರ್ವಮಿತಿ ಬಹುನಾಮ್ ಜನ್ಮನಾಮಂತೆ ಮತ್ತೆ ಇದಕ್ಕೆ ಬಂದು ಮರ್ತ್ಯಲೋಕಕ್ಕೆ ಬಂದು ಮತ್ತೆ ಧಾರ್ಮಿಕ ಚಟುವಟಿಕೆಗಳನ್ನ ಮಾಡಿ ಪುಣ್ಯ ಸಂಪಾದನೆ ಮಾಡಿ ಮತ್ತೆ ಅವರು ಪಾಪಗಳಿಂದ ಮುಕ್ತರಾಗಿ ಮತ್ತೆ ಅವರು ಭಗವತ್ ಸಾಕ್ಷರದ ಕಡೆಗೆ ಅವ್ರು ಬರ್ತಾರೆ. ಆದ್ರೆ ಸ್ವಲ್ಪ ಜನ್ಮಗಳು ಜಾಸ್ತಿ ತೆಗೆದ ಆಮೇಲೆ ವಾಸುದೇವನೇ ಸರ್ವಮಿತಿ ಅಂತ ಅವರಿಗೆ ಅರ್ಥ ಆಗ್ತದೆ ಅಂತ ಹೇಳ್ಕೊಂಡು, ನಾನಾ ವಿಧದ ಸುಖಾನುಭವ ನಾನಾ ವಿಧದ ಸುಖಾನುಭವ ಮನುಷ್ಯನಿಗಾಗಲೆಂದೇ ಬದುಕು ಉಪದಿಷ್ಟವಾಗಿದೆ.
ಜೀವಿಯು ಸ್ವಭಾವ ಸಹಜವಾಗಿವೆ ಸುಖ ಅನುಭವದ ಮನೋಭೂಮಿಕೆ ಉಳ್ಳವನೆಂದು ವೇದಾಂತ ಸೂತ್ರವು 1.1.12 ಹೇಳುತ್ತದೆ. ಆನಂದಮಯೋ ಅಭ್ಯಾಸ ಅಂತೇಳಿ ಅಂದ್ರೆ ನಾವು ಈ ಭೌತಿಕ ಪ್ರಪಂಚ ಅಂತ ಹೇಳುವಂತದ್ದು ನಮ್ಮ ಒಂದು ಸುಖವನ್ನ ಆನಂದವನ್ನ ನಾನು ಒಡೆತನದ ಇಚ್ಛೆಯನ್ನ ಅನುಭವಿಸ್ಬೇಕು ಅಂತೇಳಿ ಈ ಒಂದು ಆಗಿರುವಂತದ್ದು. ಅಲ್ಲಿ ನಾವು ಆನಂದ ಪಡ್ತಾ ಇದ್ದೇವೆ ಅಂತ ಅಂದ್ಕೊಳ್ತೇವೆ, ಆದ್ರೆ ನಿಜವಾದ ಆನಂದ ಅಲ್ಲ. ನಾವು ಇಲ್ಲಿ ಪಡುವ ಆನಂದ ಅಂತ ಹೇಳುವಂತದ್ದು 1-2 ದಿನಗಳಿಗೆ ಅಷ್ಟೇ ಸೀಮಿತ, ಆಮೇಲೆ ಮತ್ತೆ ದುಃಖನೇ ಬರ್ತದೆ. ಆದ್ರೆ ಆತ್ಮಕ್ಕೆ ಆನಂದ ಕೊಡುವಾಗ, ಆತ್ಮಕ್ಕೆ ನಾವು ಭಗವಂತನ ಸೇವೆಯಲ್ಲಿ ಅದನ್ನ ತೊಡಗಿಸಿಕೊಂಡಾಗ ಆ ಆನಂದ ಅಂತ ಹೇಳುವಂತದ್ದು ನಿಜವಾದ ಆನಂದ. ಅದು ಆನಂದವಾಗಿರ್ಲಿಕ್ಕೆ ಆ ಆತ್ಮ ಅಂದ್ರೆ ಆತ್ಮದ ಒಂದು ಲಕ್ಷಣ ಆನಂದಮಯವಾಗಿರುವಂತದ್ದು. ಅದು ಭಕ್ತಿ ಸೇವೆಯಲ್ಲಿ ಮಾತ್ರ ಸಿಗ್ತದೆ. ಭಕ್ತಿ ಸೇವೆಯಲ್ಲಿನ ಕಾರ್ಯಗಳು ರಂಗು ರಂಗಿನವು ಹಾಗೂ ಸುಖ ತುಂಬಿರುವಂತಹದಾಗಿದೆ. ಭಗವದ್ಗೀತೆ 9.2 ಹೇಳಿರುವಂತೆ ಎಲ್ಲಾ ಭಕ್ತಿ ಸೇವಾ ಕಾರ್ಯಗಳು ಮಾಡಲು ಸುಲಭವಾದವು ಅಂತ ಹೇಳ್ಕೊಂಡು ಅಲ್ಲಿ 9ನೇ ಅಧ್ಯಾಯದ 2ನೇ ಶ್ಲೋಕ ಹೇಳ್ತದೆ, ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ ಅಂತೇಳಿ ಹೇಳ್ತದೆ. ಅಂತ ಒಂದು ಭಕ್ತಿ ಸೇವೆ ಅಂತ ಹೇಳುವಂತದ್ದು ಸುಸುಖಂ ಅಲ್ವಾ, ಮಾಡ್ಲಿಕ್ಕೆ ಸುಲಭವಾಗುವಂತದ್ದು. ಆ ಜ್ಞಾನಿಗಳು ಯೋಗಿಗಳು ಮಾಡುವಷ್ಟು ಕಷ್ಟ ಏನಿಲ್ಲ ಇದ್ರಲ್ಲಿ. ನಾವು ಅಂದ್ರೆ ಅದಕ್ಕೆ ಸನ್ಯಾಸಾಶ್ರಮವೇ ಬೇಕು ಅಂತ ಇಲ್ಲ. ನಾವು ಗೃಹಸ್ಥರಾಗಿದ್ದುಕೊಂಡೇ ನಾವು ಎಲ್ಲ ಮನೆ ಮಂದಿ ಎಲ್ಲ ಸೇರಿಕೊಂಡು ಆ ಭಕ್ತಿಯ ಸೇವೆ ಭಗವಂತನಿಗೆ ಮಾಡ್ಬೋದು. ಅದು ಸುಖವಾಗಿರುವಂತದ್ದು ಮತ್ತೆ ನಿರಂತರ ಸ್ವರೂಪದವು ಅಂತ ಹೇಳಿದ್ರೆ ಶಾಶ್ವತವಾದಂಥದ್ದು, ಅವ್ಯಯಂ ಆಧ್ಯಾತ್ಮಿಕವಾಗಿರುವಂತದ್ದು. ಅವ್ಯಯಂ ಅಂದ್ರೆ ಅದಕ್ಕೆ ಶಾಶ್ವತವಾಗಿ ನಮ್ಮ ಈ ದೇಹ ತ್ಯಾಗದ ನಂತರ ಕೂಡ ಅದು ಮತ್ತೆ ನಮ್ಗೆ ಮುಂದಿನ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುವಂತದ್ದು. ಮತ್ತೆ ಯಾರಿಂದಲೂ ಅದು ಅಂದ್ರೆ ನಾವು ದಾಸರು ಕೂಡ ಹೇಳ್ತಾರಲ್ವಾ, ಚೋರರ ಭಯವಿಲ್ಲವೋ ಹರಿನಾಮಕ್ಕೆ ಯಾರ ಅಂಕೆ ಇಲ್ಲವೋ ಅಂತ ಹೇಳ್ಕೊಂಡು. ಅಂದ್ರೆ ನಾವು ಈಗ ಬೇರೆ ಎಲ್ಲ ಆಸ್ತಿ ಸಂಪಾದನೆ ಮಾಡಿ ಒಟ್ಟು ಹಾಕಿದ್ರೆ ಕಳ್ಳರ ಭಯ, ಇನ್ಕಮ್ ಟ್ಯಾಕ್ಸ್ ನವರ ಭಯ ಎಲ್ಲ. ಆದ್ರೆ ಭಕ್ತಿ ಸೇವೆಯಲ್ಲಿ ನಾವು ನಾಮ ಜಪದಲ್ಲಿ ಎಲ್ಲ ಮಾಡಿದ ಒಂದು ಡೆಪಾಸಿಟ್ FD ಏನಿದೆ ಅದು ಪರ್ಮನೆಂಟ್ FD. ಅದು ಈ ದೇಹ ಇರುವ ತನಕ ಮಾತ್ರದ FD, ಬಾಕಿ ಎಲ್ಲ. ಆದ್ರೆ ಈ FD ಅಂತ ಹೇಳುವಂತದ್ದು ನಮ್ಮ ಶಾಶ್ವತವಾಗಿ ಆತ್ಮದ ಜೊತೆಗೆ ಇರುವಂತದ್ದು. ಹಾಗಾಗಿ ಅದು ಅವ್ಯಯವಾದದ್ದು ಅಂತ ಹೇಳ್ಕೊಂಡು ಯಾವ ಕಳ್ಳರ ಭಯ ಕೂಡ ಅಲ್ಲಿ ಇರಲ್ಲ ಅಂತ ಹೇಳ್ಕೊಂಡು. ಅಷ್ಟೇ ಅಲ್ಲ, ಆಧ್ಯಾತ್ಮಿಕವಾಗಿರುವಂತದ್ದು ಕೂಡ. ಈ ಸಂಗತಿಯನ್ನ ಮಾಯಾವಾದಿ ತತ್ವವೇತ್ತರರು ಅರ್ಥ ಮಾಡಿಕೊಳ್ಳಲಾರರು. ಆದ್ದರಿಂದ ಭಕ್ತನ ಕಾರ್ಯಗಳೆಲ್ಲವೂ ಸ್ಮರಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದ ಸೇವನಂ ಇತ್ಯಾದಿ ಲೌಕಿಕವಾದವುಗಳು. ಮತ್ತು ಲೌಕಿಕವಾದದ್ದರಿಂದ ಅದು ಮಾಯೆ ಎಂಬ ಸುಲಭದ ತೀರ್ಮಾನಕ್ಕೆ ಮಾಯವಾದಿಗಳು ಬಂದ್ಬಿಡ್ತಾರೆ ಅಂತ ಹೇಳಿದ್ರೆ, ಈ ರೀತಿ ಏನು ನಾವು ಸ್ಮರಣ ಕೀರ್ತನೆ ಮಾಡ್ತೇವೆ ಅಂದ್ರೆ ನಾವು ವೇದಗಳನ್ನ ಅಧ್ಯಯನ ಮಾಡುದು ಅವರಿಗೆ ಕಾಣೋದಿಲ್ಲ, ಖಾಲಿ ನಾವು ಕೀರ್ತನೆ ಮಾಡುದು ಸ್ಮರಣೆ ಮಾಡುದು ಎಲ್ಲ ನೋಡ್ತಾ ಇರ್ತಾರೆ. ಹಾಗಾಗಿ ಇದು ಲೌಕಿಕ ಅಂತೇಳಿ ಅಂದ್ಕೊಳ್ತಾರೆ. ಲೌಕಿಕವಾದ್ದರಿಂದ ಅದು ಮಾಯೆ ಎಂಬ ಸುಲಭದ ತೀರ್ಮಾನಕ್ಕೆ ಆ ಮಾಯವಾದಿಗಳು ಬಂದ್ಬಿಡ್ತಾರೆ ಅಂತ. ಕೃಷ್ಣನು ಈ ಭೂಮಿಯಲ್ಲಿ ಅವತರಿಸಿದ್ದು ಹಾಗೂ ಇಲ್ಲಿ ಅವನು ಮಾಡಿದ ಕಾರ್ಯಗಳು ಕೂಡ ಮಾಯೆ ಎಂದೇ ಮಾಯವಾದಿಗಳು ಲೆಕ್ಕಕ್ಕೆ ಹಿಡಿಯುತ್ತಾರೆ. ಅವರು ಎಲ್ಲವನ್ನೂ ಮಾಯೆ ಎಂದು ಪರಿಗಣಿಸುತ್ತರಾಗಿ ಅವರಿಗೆ ಮಾಯಾವಾದಿಗಳೆಂದು ಹೆಸರು. ಯಾಕೆ ಅವರಿಗೆ ಮಾಯವಾದಿ ಹೇಳ್ತಾರೆ ಅಂದ್ರೆ ಎಲ್ಲವನ್ನೂ ಕೂಡ ಮಾಯೆ ಅಂತೇಳಿ ಲೆಕ್ಕ ಹಾಕ್ತಾರೆ ಅವರು. ಹಾಗಾಗಿ ಅವರಿಗೆ ಮಾಯಾವಾದಿಗಳು ಅಂತೇಳಿ ಹೇಳ್ತಾರೆ. ವಾಸ್ತವವಾಗಿ ಭಗವತ್ ರಪ್ತಿರ್ಥವಾಗಿ ಗುರುವೊಬ್ಬನ ಆದೇಶದಂತೆ ಪ್ರಸನ್ನ ಮನಸ್ಸಿನಿಂದ ಮಾಡಿದ ಯಾವುದೇ ಕಾರ್ಯವಾದರೂ ಆಧ್ಯಾತ್ಮಿಕವೇ. ಆದರೆ ಒಬ್ಬ ವ್ಯಕ್ತಿಯು ಗುರುವಿನ ಆದೇಶವನ್ನ ಅಲಕ್ಷಿಸಿ ಕಲ್ಪನೆಗಳ ಬೆನ್ನು ಹತ್ತಿ ಕಾರ್ಯ ಮಾಡಿದರೆ ಅಂತವನ ಕಾರ್ಯವನ್ನು ಆಧ್ಯಾತ್ಮಿಕವೆಂದು ಭಾವಿಸುವುದು ಇದೀಗ ಮಾಯೆ ಅಂತೇಳಿ. ಯಾವುದು ಮಾಯೆ ಅಂತ ಹೇಳಿದ್ರೆ, ಯಾವುದು ನಮ್ಮ ಇಷ್ಟಾನುಸಾರ ನಾವು ಮಾಡಿದ್ರೆ, ನಮ್ಮ ಕಲ್ಪನೆಗೆ ಅನುಸಾರವಾಗಿ ನಾವು ಮಾಡಿದ್ರೆ ಅದು ಮಾಯ ಆಗ್ಬೋದು. ಆದ್ರೆ ಈ ಒಂದು ಅಧಿಕೃತ ಗುರು ಪರಂಪರೆಯಿಂದ ಬಂದಿರುವಂತ ಆ ಗುರುವೊಬ್ಬನ ಆದೇಶದ ಪ್ರಕಾರ ಮಾಡಿದಾಗ ಆ ಗುರುವನ್ನ ನಾವು ಮುಂದೆ ಬರ್ತದೆ. ಅದು ಗುರು ಅಂತ ಹೇಳುವಂತದ್ದು ಭಗವಂತನ ನೇರ ಪ್ರತಿನಿಧಿ ಆಗಿರ್ತಾರೆ. ಸೊ ಅವರ ಒಂದು ಗುರುವಿನ ಒಳಗಿಂದ ಭಗವಂತ ನಮ್ಗೆ ಆ ಒಂದು ಪ್ರೇರಣೆಯನ್ನ ಕೊಡ್ತಾರೆ. ಹಾಗೆ ಅವರ ಮಾರ್ಗದರ್ಶನವನ್ನ ನಾವು ಪಾಲಿಸಿದ್ರೆ ಅದು ಅಂದ್ರೆ ಆಧ್ಯಾತ್ಮಿಕವಾದದ್ದು ಅಂತ ಹೇಳ್ಕೊಂಡು. ಸೊ ಆದ್ದರಿಂದ ವ್ಯಕ್ತಿಯು ಮೊದಲು ಗುರುವನ್ನು ಸಂತೋಷಪಡಿಸಬೇಕು. ಅಂದ್ರೆ ವ್ಯಕ್ತಿಯು ಗುರುವಿನ ಅನುಗ್ರಹದ ಮೂಲಕ ದೇವೋತ್ತಮ ಪರಮ ಪುರುಷನ ಕೃಪಾ ಕಟಾಕ್ಷವನ್ನ ಸಾಧಿಸ್ಬೇಕು. ನಾವೇ ಭಗವಂತನನ್ನ ಕಾಣ್ತೀವಿ ಅಂದ್ರೆ ಅಷ್ಟೊಂದು ನಾವು ಪರಿಶುದ್ಧರಲ್ಲ. ನಾವು ಗುರುಗಳ ಮೂಲಕ ನಾವು ಭಕ್ತರ ಭಕ್ತ ನನ್ನ ಪ್ರಿಯ ಅಂತೇಳಿ ಹೇಳ್ತಾರೆ ಭಗವಂತ. ಹಾಗೆ ಅಂತ ಗುರುಗಳನ್ನ ಸಂತೋಷ ಪಡಿಸಿದಾಗ, ತೃಪ್ತಿಪಡಿಸಿದಾಗ ಅವರ ಭಗವಂತನ ಕೃಪಾ ಕಟಾಕ್ಷವನ್ನ ನಾವು ಸಾಧಿಸ್ಬೇಕು. ಆದ್ದರಿಂದ
ವ್ಯಕ್ತಿಯು ಮೊದಲು ಗುರುವನ್ನು ಸಂತೋಷಪಡಿಸಬೇಕು. ಗುರು ಸಂತುಷ್ಟನಾದರೆ ಭಗವಂತನು ಪ್ರಸನ್ನನಾದ ಹಾಗೆಯೇ ಎಂದು ಅರ್ಥ ಮಾಡಿಕೊಳ್ಬೇಕು. ಆದರೆ ನಮ್ಮ ಕಾರ್ಯಗಳಿಂದ ಗುರು ಅಸಂತುಷ್ಟನಾದರೆ ಅಂತಹ ಕಾರ್ಯಗಳು ಆಧ್ಯಾತ್ಮಿಕವಲ್ಲ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಈ ಮಾತನ್ನ ದೃಢಪಡಿಸುತ್ತಾರೆ. ಗುರುವಾಷ್ಟಕಮಲ್ಲಿ ಹೇಳ್ತದೆ ಅಲ್ವಾ, ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಅಪ್ರಸಾದಾತ್ ನಾಗತಿ ಕುತೋಪಿ. ಗುರುವನ್ನು ಸಂತುಷ್ಟಗೊಳಿಸುವ ಕಾರ್ಯವನ್ನ ಆಧ್ಯಾತ್ಮಿಕವೆಂದು ಪರಿಗಣಿಸಬೇಕು ಮತ್ತು ಅವು ಪ್ರಭುವನ್ನು ಸಂತೋಷ ಪಡಿಸಿವೆ ಎಂದು ತಿಳಿಯಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಹಾಗೆ ಇಲ್ಲಿ ಗುರುವಾಗಿ ಚೈತನ್ಯ ಮಹಾಪ್ರಭುಗಳು ಮಾಯಾವಾದಿ ಸಿದ್ಧಾಂತವನ್ನ ತಮ್ಮ ತಾಯಿಗೆ ಬೋಧಿಸಿದರು. ದೇಹವು ಮಣ್ಣು ಅಂದ್ರೆ ಅಷ್ಟು ಸಣ್ಣ ವಯಸ್ಸಿನಲ್ಲೇ ತಾಯಿಗೆ ಹೇಳ್ತಾರೆ ಮಾಯಾವಾದಿಗಳು ಏನ್ ಹೇಳೋದು ಅದನ್ನ ಇಲ್ಲಿ ಬೋಧಿಸ್ತಾರೆ. ದೇಹವು ಮಣ್ಣು ಮತ್ತು ನಾವು ಉಣ್ಣುವ ವಸ್ತುಗಳೆಲ್ಲವೂ ಮಣ್ಣೆ ಎಂದು ತಿಳಿ, ಎಲ್ಲವೂ ಮಾಯೆ ಎಂದು ಚೈತನ್ಯರು ಪರೋಕ್ಷವಾಗಿ ಬೋಧಿಸಿದರು. ಇದು ಮಾಯಾವಾದಿ ಸಿದ್ಧಾಂತ. ಈ ಸಿದ್ಧಾಂತವು ದೋಷಪೂರ್ಣವಾದದ್ದು, ಏಕೆಂದರೆ ತಾವು ಹೇಳುವುದೊಂದು ಬಿಟ್ಟು ಉಳಿದೆಲ್ಲವೂ ದೋಷಪೂರಿತವಾದದ್ದು ಎಂದು ಆ ಸಿದ್ಧಾಂತವು ಪಟ್ಟು ಹಿಡಿಯುತ್ತದೆ. ಅಂದ್ರೆ ಆ ಮಾಯಾವಾದಿಗಳು ಆ ರೀತಿ ಪಟ್ಟು ಹಿಡಿತಾರೆ, ತಾವು ಹೇಳಿದ್ದು ಮಾತ್ರ ಸರಿಯಾದದ್ದು, ಉಳಿದದ್ದೆಲ್ಲವೂ ದೋಷ ಇದ್ದದ್ದು ಅಂತ ಹೇಳ್ಕೊಂಡು ಎಲ್ಲವೂ ಮಾಯೆ ಎಂದು ಹೇಳುತ್ತಾ ಮಾಯಾವಾದಿ ದಾರ್ಶನಿಕರು ಭಕ್ತಿ ಸೇವೆ ಮಾಡುವ ಅವಕಾಶವನ್ನ ಕಳೆದುಕೊಳ್ತಾರೆ. ಈ ಕಾರಣದಿಂದ ಅವರ ಬದುಕು ಬಣ್ಣಗೆಡುತ್ತದೆ. ಆದ್ದರಿಂದಲೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಮಾಯಾವಾದಿ ಭಾಷ್ಯ ಸುನಿಲೇಹಯ ಸರ್ವನಾಶ ಎಂದು ಬೋಧಿಸ್ತಾರೆ. ಅಂದ್ರೆ ಯಾರು ಆ ಮಾಯಾವಾದಿಗಳ ಒಂದು ಇದನ್ನ ಅನುಸರಿಸ್ತಾರೆ ಅವರ ಇದು ಸರ್ವನಾಶ ಆದ ಹಾಗೇನೆ ಅವರು ನಾಶ ಆದಂತೆಯೇ ಅಂತ ಹೇಳ್ಕೊಂಡು ಈ ಒಂದು ಇದನ್ನ ಚೈತನ್ಯ ಚರಿತಾಮೃತ ಆ ಮಧ್ಯಲೀಲೆಯಲ್ಲಿ 6ನೇ ಒಂದು ಅಧ್ಯಾಯದಲ್ಲಿ ಬರುವಂತ ಇದು. ವ್ಯಕ್ತಿಯು ಮಾಯಾವಾದಿ ಸಿದ್ಧಾಂತವನ್ನು ಒಪ್ಪಿಕೊಂಡದ್ದೇ ಆದರೆ ಅವನ ಪ್ರಗತಿಯು ಎಂದೆಂದೂ ಹಾಳಾದಂತೆಯೇ. ಅಂದ್ರೆ ಅವನು ಪ್ರಗತಿಯನ್ನ ಅವನು ಜೀವನದಲ್ಲಿ ಯಶಸ್ಸನ್ನ ಪಡಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ. ಮಗು ಮಾಯಾವಾದಿ ಸಿದ್ಧಾಂತವನ್ನ ಮಾತನಾಡುತ್ತಿದೆಯಲ್ಲ ಎಂದು ಆಶ್ಚರ್ಯಪಟ್ಟ ಶಚಿಮಾತೆ ಹೀಗೆ ಹೇಳ್ತಾರೆ, ಮಣ್ಣು ತಿನ್ನುವುದನ್ನು ಸಮರ್ಥಿಸುವ ಈ ದಾರ್ಶನಿಕ ಕಲ್ಪನೆಯನ್ನು ನಿನಗೆ ಯಾರು ತಿಳಿಸಿಕೊಟ್ರು ಅಂತೇಳಿ ಕೇಳ್ತಾರಂತೆ. ತಾಯಿ ಮಗನ ನಡುವೆ ನಡೆದ ಈ ದಾರ್ಶನಿಕ ಸಂವಾದದಲ್ಲಿ ಮಾಯಾವಾದಿಗಳು ಹೇಳುವಂತೆ ಎಲ್ಲವೂ ಒಂದು ಎಂದು ಮಗ ಹೇಳುತ್ತಾನೆ. ಆಗ ತಾಯಿಯು ಎಲ್ಲವೂ ಒಂದೇ ಎಂದೇ ಅಲ್ಲ, ಸರಿ ಹಾಗಾದರೆ ಜನ ಮಣ್ಣಿಂದ ಉತ್ಪತ್ತಿಯಾದ ಧಾನ್ಯಗಳನ್ನು ತಿನ್ನುತ್ತಾರೆಯೇ ವಿನಃ ಮಣ್ಣನ್ನೇ ತಿನ್ನೋದಿಲ್ಲ, ಹೀಗೇಕೆ ಎಂದು ಕೇಳ್ತಾರಂತೆ. ಎಲ್ಲವೂ ಒಂದೇ ಅಲ್ವಾ, ಹಾಗಾದ್ರೆ ಧಾನ್ಯವನ್ನು ಯಾಕೆ ತಿನ್ಬೇಕು, ಮಣ್ಣನ್ನೇ ತಿಂದ್ರೆ ಸಾಕಲ್ವಾ ಅಂತ ಹೇಳ್ಕೊಂಡು ಕೇಳ್ತಾರೆ. ಆಗ ಬಾಲ ತತ್ವ ಜ್ಞಾನಿಯು ಚೈತನ್ಯರು ಹೇಳುತ್ತಿದ್ದ ಮಾಯವಾದ ಸಿದ್ಧಾಂತಕ್ಕೆ ಪ್ರತ್ಯುತ್ತರವಾಗಿ ಶಚಿಮಾತೆ ಹೇಳ್ತಾರೆ, ಮಗು ಧಾನ್ಯವಾಗಿ ಪರಿವರ್ತಿತವಾದ ಮಣ್ಣನ್ನು ನಾವು ತಿಂದಾಗ ನಮ್ಮ ದೇಹಕ್ಕೆ ಪೋಷಣೆ ಒದಗುತ್ತದೆ, ನಮಗೆ ಬಲ ಬರುತ್ತದೆ. ಆದರೆ ಮಣ್ಣನ್ನು ಅದರ ಮೂಲ ರೂಪದಲ್ಲಿ ತಿಂದರೆ ದೇಹವು ರೋಗಗ್ರಸ್ತವಾಗುತ್ತದೆ, ಅದರ ಪೋಷಣೆಯಾಗದೆ ನಾಶವಾಗುತ್ತದೆ ಅಂತೇಳಿ ಹೇಳ್ತಾರೆ. ಮಣ್ಣಿನ ಪರಿವರ್ತಿತ ರೂಪವಾದ ಮಡಿಕೆಯಲ್ಲಿ ನಾನು ಸುಲಭವಾಗಿ ನೀರನ್ನು ಹೊತ್ತು ತರಬಹುದು. ಅದೇ ಒಂದು ರಾಶಿ ಮಣ್ಣಿನ ಮೇಲೆ ನಾನು ನೀರು ಸುರಿದರೆ ಮಣ್ಣು ನೀರನ್ನೆಲ್ಲ ಹೀರಿಕೊಂಡು ಕೆಸರಾಗುತ್ತದೆ, ಆಗ ನನ್ನ ಶ್ರಮ ನಿರರ್ಥಕವಾಗುತ್ತದೆ ಅಂತೇಳಿ ಹೇಳ್ತಾರಂತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಮಣ್ಣಿಂದ ನಾವು ಎಲ್ಲವೂ ಒಂದೇ ಅಂತೇಳಿ ಈಗ ಮಾಯಾವಾದಿಗಳದ್ದೇನು ನಾನು ಭಗವಂತ ಒಂದೇ ಅಂತ ಹೇಳುವಂತದ್ದು, ಆದ್ರೆ ಅಲ್ಲ, ಭಗವಂತನೇ ಅಂದ್ರೆ ಅದ್ವೈತ ಸಿದ್ಧಾಂತ ಅಂದ್ರೆ ಆ ರೀತಿ ಅವರು ಎಲ್ಲವೂ ಒಂದೇ ಅಂತ ಹೇಳುವಂತದ್ದು. ಹಾಗೆ ಮಣ್ಣಿನ ಪರಿವರ್ತಿತ ರೂಪವಾದ ಮಡಿಕೆಯಲ್ಲಿ ನಾನು ನೀರನ್ನ ತಂದ್ರೆ ಅದು ನೀರಾಗಿ ಉಳಿತದೆ. ಅದೇ ನೀರನ್ನ ನಾನು ಮಣ್ಣಿಗೆ ಹಾಕಿದ್ರೆ ಅದು ನೀರಲ್ಲಿ ಮಣ್ಣಲ್ಲಿ ಮಿಕ್ಸ್ ಆಗಿ ಹೋಗ್ತದೆ ಅಂತ ಹೇಳಿ. ಹೆಂಗಸೇ ಆದರೂ ಶಚಿಮಾತೆಯು ಇಲ್ಲಿ ಪ್ರತಿಪಾದಿಸುವ ಸರಳ ತತ್ವಜ್ಞಾನವು ಐಕ್ಯದ ವಿಚಾರದಲ್ಲಿ ಊಹೆ ಹರಿಯಬಿಡುವ ಮಾಯಾವಾದಿಗಳನ್ನು ಪರಾಜಯಗೊಳಿಸಬಲ್ಲದು. ಅಲ್ಲಿ ಮಾಯಾ ಅಂದ್ರೆ ಈ ಬ್ರಹ್ಮಜ್ಯೋತಿಯಲ್ಲಿ ಒಂದಾಗುವುದು ಅಂತ ಹೇಳಿದ್ರೆ ಅದು ಭಗವಂತನಲ್ಲಿ ಭಗವತ್ ಸಾಕ್ಷಾತ್ಕಾರ ಮಾಡಿದ ಹಾಗೆ ಅಲ್ಲ ಅಂತ ಹೇಳ್ತದೆ. ವ್ಯಾವಹಾರಿಕವಾಗಿ ಪ್ರಯೋಜನಕಾರಿಯಾದ ವೈವಿಧ್ಯವನ್ನು ಮಾಯಾವಾದಿ ಸಿದ್ಧಾಂತ ಒಪ್ಪುವುದಿಲ್ಲ ಎನ್ನುವುದೇ ಅದರ ದೋಷ. ಮಣ್ಣಿನ ರಾಶಿ ಹಾಗೂ ಮಡಕೆ ಇವೆರಡೂ ಮೂಲತಃ ಒಂದೇ ಆದರೂ ವ್ಯಾವಹಾರಿಕವಾಗಿ ಮಡಕೆ ಉಪಯೋಗಕಾರಿಯಾದರೆ ಮಣ್ಣಿನ ರಾಶಿ ನಿಷ್ಪ್ರಯೋಜಕ. ಈ ಉದಾಹರಣೆಯನ್ನ ಶಚಿಮಾತೆ ನೀಡ್ತಾರೆ. ಜಡ ಹಾಗೂ ಚೇತನಗಳೆರಡೂ ಒಂದೇ, ಅಂದ್ರೆ ಈ ದೇಹ ಮತ್ತು ಚೇತನ ಆತ್ಮ ಅಂತ ಹೇಳುವಂಥದ್ದು ಒಂದೇ, ಅವುಗಳಲ್ಲಿ ವ್ಯತ್ಯಾಸವೇನು ಇಲ್ಲವೆಂದು ವಿಜ್ಞಾನಿಗಳು ಕೆಲವು ಸಲ ವಾದ ಮಾಡುವುದುಂಟು. ನಿಜ, ವಿಶಾಲ ದೃಷ್ಟಿಯಿಂದ ನೋಡಿದಾಗ ಜಡ ಚೇತನಗಳಲ್ಲಿ ವ್ಯತ್ಯಾಸವಿಲ್ಲ. ಆದರೂ ಜಡದ ಅಸ್ತಿತ್ವದ ಅಧಮ ಸ್ಥಿತಿಯಿಂದಾಗಿ ಅದು ನಮ್ಮ ಆಧ್ಯಾತ್ಮಿಕ ಆನಂದಪೂರ್ಣ ಬದುಕಿಗೆ ನಿಷ್ಪ್ರಯೋಜಕವಾದದ್ದು ಅಲ್ವಾ. ಆತ್ಮಕ್ಕೆ ಈ ದೇಹ ಅಂತ ಹೇಳುವಂಥದ್ದೀಗ ಆ ಒಂದು ಬಾಡಿಯ ಒಳಗೆ, ದೇಹದ ಒಳಗೆ ಆತ್ಮ ಇದ್ದಾಗ ಮಾತ್ರ ಅದನ್ನ ಒಂದು ಹೆಸರಿಡಿದು ಕೂಗ್ತೇವೆ ನಾವು. ಅದು ಆತ್ಮ ಅಲ್ಲಿಂದ
ದೇಹ ತ್ಯಾಗದ ಮಾಡಿದ ಕೂಡಲೇ ಅದನ್ನ ಬಾಡಿ ಅಂತ ಕೇಳ್ತೇವೆ. ಆ ನಿಮಿಷಕ್ಕೇನೆ ಅಲ್ಲಿ ನಮ್ಮ ಒಂದು ಕರೆಯುವ ಇದು ಬದಲಾಗಿ ಹೋಗ್ತದೆ. ಸೊ ಹಾಗೆ ನಮ್ಮ ಆಧ್ಯಾತ್ಮಿಕ ಆನಂದಪೂರ್ಣ ಬದುಕಿಗೆ ಈ ದೇಹ ಅಂತ ಹೇಳುವಂತದ್ದು ನಿಷ್ಪ್ರಯೋಜಕವಾದದ್ದು. ಅದೇ ಚೇತನವು ಸೂಕ್ಷ್ಮ ಸ್ಥಿತಿಯಲ್ಲಿ ಇರುವುದರಿಂದ ಆನಂದಪೂರ್ಣವೂ ಆಗಿದೆ. ಈ ಸಂಬಂಧದಲ್ಲಿ ಮಣ್ಣು ಹಾಗೂ ಬೆಂಕಿಗಳು ವ್ಯಾವಹಾರಿಕವಾಗಿ ಒಂದೇ ಎನ್ನುವ ಉದಾಹರಣೆಯನ್ನು ಭಾಗವತವು ಕೊಡುತ್ತದೆ. ಭೂಮಿಯಿಂದ ಮರಗಳು ಹುಟ್ಟುತ್ತವೆ. ಮರಗಳು ಉರುವಲಾಗಿ ಬೆಂಕಿ ಹಾಗೂ ಹೊಗೆಯನ್ನು ಉತ್ಪಾದಿಸುತ್ತವೆ. ಹೀಗಿದ್ದು ಶಾಖಕ್ಕಾಗಿ ನಾವು ಬೆಂಕಿಯನ್ನು ಬಳಸಬಹುದಾಗಿಯೇ ಹೊರತು ಭೂಮಿ, ಹೊಗೆ, ಮರ ಈ ಯಾವುದನ್ನು ಅಲ್ಲ ಅಲ್ವಾ. ನಾವು ಈಗ ಮರ ಇದೆ, ಆ ಮರದಲ್ಲಿ ಬೆಂಕಿಗೆ ಅಂದ್ರೆ ಅದೇ ಬೆಂಕಿ ಅಂತ ಹೇಳ್ತೇವೆ? ಇಲ್ಲ, ಅದನ್ನ ಇದು ಕಟ್ಟಿಗೆ ಆಗಿ ಉಪಯೋಗಿಸಿದಾಗ ಮಾತ್ರ ಅದು ಬೆಂಕಿ ಬರ್ತದೆ. ಹಾಗೆ ಹೊರತು ಭೂಮಿ, ಹೊಗೆ, ಮರ ಈ ಯಾವುದನ್ನು ಅಲ್ಲ. ಆದ್ದರಿಂದ ಬದುಕಿನ ಅಂತಿಮ ಗುರಿ ಸಾಧನೆಗಾಗಿ ಚೇತನದ ಬೆಂಕಿ ನಮಗೆ ಮುಖ್ಯವಾಗುತ್ತದೆಯೋ ಹೊರತು ಕಳೆಗುಂದಿದ ಜಡ ವಸ್ತುಗಳಾದ ಮರವಾಗಲಿ ಭೂಮಿ ಆಗಲಿ ಅಲ್ಲ ಅಂತ ಹೇಳ್ಕೊಂಡು. ಅಂದ್ರೆ ಇಲ್ಲಿ ಕಂಪ್ಯಾರಿಸನ್ ಮಾಡಿದ್ದಾರೆ. ಹೇಗೆ ಆತ್ಮ ಮತ್ತೆ ದೇಹ ಒಂದೇ ಅಲ್ಲ. ಆತ್ಮ ಅಂತ ಹೇಳುವಂಥದ್ದು ಅದು ಆಧ್ಯಾತ್ಮಿಕವಾದಂಥದ್ದು, ದೇಹ ಅಂತ ಹೇಳುವಂಥದ್ದು ಇದು ಭೌತಿಕವಾಗಿರುವಂಥದ್ದು, ಪಂಚಮಹಾಭೂತಗಳಿಂದ ಆಗಿರುವಂಥದ್ದು. ಆದ್ರೆ ಇದು ನಾಶ ಆಗುವಂಥದ್ದು. ಆತ್ಮ ಅಂತ ಹೇಳುವಂಥದ್ದು ಶಾಶ್ವತವಾದದ್ದು ಅಂತ ಹೇಳ್ಕೊಂಡು ಹಾಗೆ ಅಲ್ಲಿ ಕಂಪ್ಯಾರಿಸನ್ ಮಾಡಿ ಹೇಳಿದ್ದಾರೆ. ಪ್ರಭುವರಿಯರು ತಮ್ಮ ತಾಯಿಗೆ ಹೀಗೆಂದು ಉತ್ತರವಿತ್ತರು: ಈಗ ನೀನು ಹೇಳಿದ ವ್ಯಾವಹಾರಿಕ ಸಿದ್ಧಾಂತವನ್ನ ಮೊದಲೇ ಹೇಳಿಕೊಡದೆ ಮುಚ್ಚಿಟ್ಟೆ ಏಕೆ ಅಂತ ಕೇಳ್ತಾರಂತೆ. ಬದುಕಿನ ಪ್ರಾರಂಭಾವಸ್ಥೆಯಲ್ಲೇ ದ್ವೈತ ಅಥವಾ ವೈವಿಧ್ಯವನ್ನ ಹೇಳುವ ವೈಷ್ಣವ ಸಿದ್ಧಾಂತವನ್ನ ವ್ಯಕ್ತಿಗೆ ಬೋಧಿಸಿದರೆ ಅಂತಹ ವ್ಯಕ್ತಿಯನ್ನು ಏಕದೇವತಾವಾದವು ಅಷ್ಟಾಗಿ ಬಾಧಿಸುವುದಿಲ್ಲ. ವಾಸ್ತವವಾಗಿ ಸೃಷ್ಟಿಯಲ್ಲಿನ ಪ್ರತಿಯೊಂದು ಪರಮ ಮೂಲದ ಉದ್ಗಮಗಳು ಜನ್ಮಾದ್ಯಸ್ಯ ಅತಃ ಮೂಲ ಶಕ್ತಿಯು ಹಲವು ವೈವಿಧ್ಯಗಳಲ್ಲಿ ಪ್ರಕಾಶಕ್ಕೆ ಬರುತ್ತದೆ ಅಲ್ವಾ. ಜನ್ಮಾದ್ಯಸ್ಯ ಅತಃ ಅಂದ್ರೆ ಎಲ್ಲವೂ ಭಗವಂತನೇ ಎಲ್ಲದರ ಮೂಲ, ಅವನಿಂದಲೇ ಎಲ್ಲವೂ ಬಂದಿರುವಂತದ್ದು ಅಂತ ಹೇಳ್ಕೊಂಡು. ಸೂರ್ಯನಿಂದ ಹೊಮ್ಮುವ ಸೂರ್ಯ ಪ್ರಕಾಶವು ಶಾಖ ಹಾಗೂ ಬೆಳಕುಗಳಾಗಿ ಪ್ರಕಟವಾಗುವುದಿಲ್ಲವೇ? ಮೂಲ ಶಕ್ತಿಯ ವೈವಿಧ್ಯವು ತದ್ವತ್ತು ಹಾಗೆಯೇ. ಹೇಗೆ ಒಂದು ಸೂರ್ಯಗೋಳ ಮತ್ತೆ ಸೂರ್ಯನ ಪ್ರಕಾಶವೇ ಸೂರ್ಯ ಅಲ್ಲ, ಆ ಪ್ರಕಾಶ ಮತ್ತೆ ಆ ಸೂರ್ಯನಿಗೆ ವ್ಯತ್ಯಾಸ ಇದೆ. ಹಾಗೇನೆ ಮೂಲ ಶಕ್ತಿ ವೈವಿಧ್ಯವು ತದ್ವತ್ತು ಹಾಗೆ. ಅಂದ್ರೆ ಭಗವಂತ ಆತ್ಮ ಅಂತ ಹೇಳುವಂಥದ್ದು ಭಗವಂತ ಬೇರೆನೆ, ಅವನ ಶಕ್ತಿಗಳು ಅದು ಕೂಡ ಅದೇ ಒಂದು ಲಕ್ಷಣಗಳು ಇರ್ತವೆ, ಆದ್ರೆ ಒಂದು ಪ್ರಮಾಣದಲ್ಲಿ ಅಲ್ಲ. ಮೂಲ ಶಕ್ತಿಯ ವೈವಿಧ್ಯವು ತದ್ವತ್ತು ಹಾಗೆಯೇ. ಬೆಳಕನ್ನು ಶಾಖವೆಂದು ಅಥವಾ ಶಾಖವನ್ನು ಬೆಳಕೆಂದು ಯಾರು ಹೇಳುವ ಹಾಗಿಲ್ಲ ಅಲ್ವಾ. ಆ ಬೆಳಕು ಬೇರೆನೆ, ಶಾಖ ಬೇರೆನೆ. ಆ ಬಿಸಿ ಅಂತ ಹೇಳುವಂಥದ್ದು ಅದು ಬೇರೆನೆ, ಸೊ ಬೆಳಕು ಅಂತ ಹೇಳುವಂಥದ್ದು ಬೇರೆನೆ. ಆದ್ರೆ ಎರಡೂ ಕೂಡ ಬಂದಿರುವಂತದ್ದು ಆ ಸೂರ್ಯನಿಂದಲೇ. ಆದ್ದರಿಂದ ಚೈತನ್ಯ ಮಹಾಪ್ರಭುಗಳು ಅಚಿಂತ್ಯ ಭೇದ ಅನೂಹ್ಯ ಅಖಂಡತೆ ಹಾಗೂ ಭಿನ್ನತೆ ಎನ್ನುವ ಸಿದ್ಧಾಂತವನ್ನ ಬೋಧಿಸ್ತಾರೆ. ಎರಡು ಭೌತಿಕ ಕ್ರಿಯೆಗಳಾದ ಬೆಳಕು ಹಾಗೂ ಶಾಖಕ್ಕೆ ಪರಸ್ಪರ ಸಂಬಂಧ ಇರುವುದು ಹೌದಾದರೂ ಅವುಗಳಲ್ಲಿ ವ್ಯತ್ಯಾಸವೂ ಕೂಡ ಉಂಟು. ಅದೇ ರೀತಿ ಇಡೀ ವ್ಯಕ್ತ ಜಗತ್ತು ಭಗವಂತನ ಶಕ್ತಿಯ ಪ್ರಕಟ ರೂಪವಾದರೂ ಶಕ್ತಿಯಂತೂ ನಾನಾ ತೆರನ ರೂಪಗಳಲ್ಲಿ ತನ್ನನ್ನು ತೋರಗೊಡುತ್ತದೆ ಅಂತ ಹೇಳ್ಕೊಂಡು. ಮೂಲ ಭಗವಂತ, ಅವನಿಂದಲೇ ಎಲ್ಲವೂ ಹೊರಸೂಸುವಂಥದ್ದು, ಎಲ್ಲದರ ಕಾರಣ ಭಗವಂತನೇ. ಆದ್ರೆ ಇಲ್ಲಿ ಈ ಒಂದು ಇದರಲ್ಲಿ ಬೇರೆ ಬೇರೆ ಶಕ್ತಿಯ ರೂಪಗಳಲ್ಲಿ ಅದು ಸರ್ವವ್ಯಾಪಿಯಾಗಿ ಇದೆ ಅಂತ ಹೇಳ್ಕೊಂಡು. ನೀನು ಪ್ರತಿಪಾದಿಸಿದ ಸಿದ್ಧಾಂತ ನನಗೀಗ ಅರ್ಥವಾಯಿತು. ಇನ್ನು ಮುಂದೆ ಎಂದೂ ನಾನು ಮಣ್ಣು ತಿನ್ನುವುದಿಲ್ಲ. ನಾನು ನಿನ್ನ ಸ್ತನಗಳ ಹಾಲನ್ನು ಹಸಿವಾದಾಗಲೆಲ್ಲ ಪಾನ ಮಾಡುತ್ತೇನೆ ಅಂತೇಳಿ ಹೇಳ್ತಾರೆ. ಹೀಗೆಂದ ಬಳಿಕ ಚೈತನ್ಯರು ನಸುನಗುತ್ತಾ ತನ್ನ ತಾಯಿಯ ತೊಡೆಯೇರಿ ಸ್ತನ್ಯಪಾನ ಮಾಡಲು ತೊಡಗಿದರು. ಹೀಗೆ ಬೇರೆ ಬೇರೆ ಕಾರಣಗಳನ್ನ ಮುಂದು ಮಾಡಿ ಪ್ರಭುವರಿಯರು ತಮ್ಮ ಬಾಲ್ಯದಲ್ಲಿ ಅನೇಕ ಆಧ್ಯಾತ್ಮಿಕ ಸಿರಿವಂತಿಕೆಯನ್ನ ಪ್ರದರ್ಶಿಸಿದ್ರು. ಮುಂದೆ ಎಂದರೆ ಪೌಷ್ಕಲ್ಯಗಳನ್ನು ಪ್ರದರ್ಶಿಸಿದ್ದಾದ ಮೇಲೆ ಅವರು ಎಲ್ಲಿಯೋ ಬಚ್ಚಿಟ್ಟುಕೊಂಡರು. ಒಂದು ಸಲ ಪ್ರಭುವರಿಯರು ತಮ್ಮ ಮನೆಗೆ ಅತಿಥಿಯಾಗಿ ಬಂದಿದ್ದ ಬ್ರಾಹ್ಮಣನ ಪಾಲಿನ ಅನ್ನವನ್ನು 3 ಬಾರಿ ಕದ್ದು ತಿಂದರು. ಮುಂದೆ ರಹಸ್ಯವಾಗಿ ಆ ಬ್ರಾಹ್ಮಣನನ್ನು ಐಹಿಕ ಅಸ್ತಿತ್ವದಿಂದ ಪಾರು ಮಾಡಿ ಮುಕ್ತಿಯನ್ನ ನೀಡಿದರು ಅಂತ ಹೇಳಿ ಆ ಒಂದು ಪ್ರಸಂಗ, ಆ ಒಂದು ಲೀಲೆ ಇಲ್ಲಿ ಬರ್ತದೆ. ಈ ಪ್ರಸಂಗದಲ್ಲಿ ಬರುವ ಬ್ರಾಹ್ಮಣನು ಮೋಕ್ಷ ಪಡೆದ ಕತೆ ಹೀಗಿದೆ. ಒಂದು ಪುಣ್ಯಕ್ಷೇತ್ರದಿಂದ ಇನ್ನೊಂದು ಪವಿತ್ರ ಸ್ಥಳಕ್ಕೆ ಸಂಚರಿಸುತ್ತಾ ದೇಶಾಟನೆ ಮಾಡುತ್ತಿದ್ದ ಒಬ್ಬ ಬ್ರಾಹ್ಮಣನು ನವದ್ವೀಪವನ್ನ ಸೇರಿ ಜಗನ್ನಾಥ ಮಿಶ್ರರ ಅತಿಥಿಯಾಗಿ ನಿಂತ.
ಆತ ಅಡುಗೆ ಮಾಡಿಕೊಳ್ಳಲು ಬೇಕಾದ ಸಕಲ ವಸ್ತುಗಳನ್ನ ಜಗನ್ನಾಥ ಮಿಶ್ರರು ಒದಗಿಸಿದ್ರು. ಅಂದ್ರೆ ಅವರಾಗಿ ಅಡಿಗೆ ಮಾಡಿ ಊಟ ಮಾಡ್ಬೇಕು, ಇನ್ನೊಬ್ರದ್ದು ಪರ ಅನ್ನ ಊಟ ಮಾಡುದಿಲ್ಲ ಅವರು. ಆ ರೀತಿ ಇರ್ತಾರೆ ಕೆಲವರು, ಅಂದ್ರೆ ಶುದ್ಧ ಭಕ್ತರು ಆ ರೀತಿ. ಇತ್ತ ಬ್ರಾಹ್ಮಣನು ತನ್ನ ಅಡುಗೆಯನ್ನ ತಾನೇ ಮಾಡಿಕೊಳ್ಳುತ್ತಿದ್ದ. ಒಂದು ದಿನ ಬ್ರಾಹ್ಮಣನು ಅಡುಗೆ ಮಾಡಿ ಅನ್ನವನ್ನ ವಿಷ್ಣುವಿನ ಮುಂದಿಟ್ಟು ಧ್ಯಾನ ಮಗ್ನನಾಗಿದ್ದಾಗ ಮಗು ನಿಮಾಯಿ ಅಲ್ಲಿಗೆ ಬಂದು ನೈವೇದ್ಯಕ್ಕಿಟ್ಟಿದ್ದ ಅನ್ನವನ್ನ ತಿಂದು ಬಿಟ್ಟ. ಇತ್ತ ಬ್ರಾಹ್ಮಣರು ಅಡುಗೆಗೆ ಮೈಲಿಗೆ ಹತ್ತಿತ್ತಲ್ಲ ಎಂದು ಕಳವಳ ಪಡ್ತಾರೆ. ಆಮೇಲೆ ಜಗನ್ನಾಥ ಮಿಶ್ರರ ಭಿನ್ನಹಕ್ಕೆ ಹೋಗೊಟ್ಟು ಮತ್ತೊಮ್ಮೆ ಹೊಸದಾಗಿ ಅಡುಗೆ ಮಾಡಿಕೊಂಡು ಪುನಃ ಧ್ಯಾನಕ್ಕೆ ಕುಳಿತ. ಇತ್ತ ಬ್ರಾಹ್ಮಣನು ಧ್ಯಾನ ಮಗ್ನನಾಗಿರಲು ಮಗು ಇನ್ನೊಂದು ಸಲ ಅಲ್ಲಿಗೆ ಬಂದು ನೈವೇದ್ಯವನ್ನ ತಿನ್ನಲು ಪ್ರಾರಂಭಿಸ್ತದಂತೆ. ತನ್ನ ಅಡುಗೆಯನ್ನು ಹಾಳು ಮಾಡಿತು. ಈ ಸಲವೂ ಜಗನ್ನಾಥ ಮಿಶ್ರರು ಮನವಿಗೆ ಹೋಗೊಟ್ಟು ಬ್ರಾಹ್ಮಣನು ಮತ್ತೆ ಅಡುಗೆ ಮಾಡಿಕೊಂಡ. ಪುನಃ ಅದೇ ಕತೆ. ಮಗು ಅಂದ್ರೆ ಪ್ರಭುಗಳು ಅಲ್ಲಿಗೆ ಬಂದು ಬ್ರಾಹ್ಮಣನು ಮಾಡಿಟ್ಟಿದ್ದ ಅಡುಗೆಯನ್ನು ಉಣ್ಣಲು ಪ್ರಾರಂಭಿಸಿದರು. ಇತ್ತ ಇಷ್ಟೆಲ್ಲ ಆಗೋ ಹೊತ್ತಿಗೆ ರಾತ್ರಿ ಸರಿದಿತ್ತು. ಮಿಶ್ರರ ಮನೆಯ ಎಲ್ಲರೂ ಮಲಗಿ ನಿದ್ರಿಸುತ್ತಿದ್ರು. ಅಲ್ಲದೆ ಈ ಸಲ ಮಗುವನ್ನು ಒಂದು ಕೊಠಡಿಯಲ್ಲಿ ಕೂಡಿ ಹಾಕಲಾಗಿತ್ತು. ಇರುತ್ತಾ ವಿಷ್ಣುವಿಗೆ ತಾನು ಅಂದು ಅರ್ಪಿಸಿದ ನೈವೇದ್ಯವನ್ನು ಅವನು ಸ್ವೀಕರಿಸುತ್ತಿಲ್ಲ ಎಂದು ಬ್ರಾಹ್ಮಣನು ಭಾವಿಸಿದನು. ಹಾಗಾಗಿ ತಾನು ಉಪವಾಸವಿರುವುದೇ ವಿಧಿಲಿಖಿತವಾಯಿತಲ್ಲ ಎಂದು ಬ್ರಾಹ್ಮಣನು ಬಹುವಾಗಿ ಕಳವಳಪಟ್ಟನು. ಈ ಸ್ಥಿತಿಯಲ್ಲೇ ಜೋರಾಗಿ ಹಾಯ್ ಹಾಯ್, ಏನೆಲ್ಲ ಆಯ್ತು, ಏನೆಲ್ಲ ಆಗಿ ಹೋಯ್ತು ಎಂದು ಕೂಗಿಕೊಳ್ತಾನೆ. ಬ್ರಾಹ್ಮಣನು ಹೀಗೆ ಕಲಕಿದ ಮನಸ್ಥಿತಿಯಲ್ಲಿದ್ದುದನ್ನು ಕಂಡು ಭಗವಾನ್ ಚೈತನ್ಯರು ಅವನಿಗೆಂದರು, ಅಯ್ಯ ಬ್ರಾಹ್ಮಣ, ಪೂರ್ವದಲ್ಲಿ ನಾನು ಮಾತೆ ಯಶೋದೆಯ ಮಗನಾಗಿದ್ದೆ. ಆಗ ನೀನು ನಂದ ಮಹಾರಾಜನ ಮನೆಯಲ್ಲಿ ಅತಿಥಿಯಾಗಿ ಉಳಿದಿದ್ದೆ. ಆ ಕಾರಣಕ್ಕಾಗಿ ನಾನು ಈ ಪರಿಯಲ್ಲಿ ನಿನ್ನನ್ನು ಪರೀಕ್ಷಿಸಿದೆ. ನಿನ್ನ ಭಕ್ತಿಯನ್ನು ನಾನು ತುಂಬಾ ಮೆಚ್ಚಿಕೊಂಡಿದ್ದೇನೆ. ಆದ್ದರಿಂದ ನೀನು ಮಾಡಿದ ಅಡುಗೆಯನ್ನು ನಾನು ಸ್ವೀಕರಿಸಿದೆ. ಪ್ರಭುವು ತೋರಿದ ಅನುಗ್ರಹವು ಅರ್ಥವಾದ ಮೇಲೆ ಬ್ರಾಹ್ಮಣನಿಗೆ ಅಮಿತ ಸಂತೋಷವಾಯಿತು. ಕೃಷ್ಣ ಭಕ್ತಿಯಿಂದ ಅವನ ಹೃದಯವು ತೊಯ್ದು ಹೋಯಿತು. ತನ್ನನ್ನು ಪರಮ ಭಾಗ್ಯಶಾಲಿಯನ್ನಾಗಿ ಮಾಡಿದ್ದಕ್ಕೆ ಬ್ರಾಹ್ಮಣನು ಭಗವಂತನಿಗೆ ಕೃತಜ್ಞತೆಗಳನ್ನು ತಿಳಿಸಿದ. ಈ ವಿಚಾರವನ್ನು ಯಾರಲ್ಲೂ ಪ್ರಸ್ತಾವಿಸಬಾರದೆಂದು ಪ್ರಭುಗಳು ಬ್ರಾಹ್ಮಣನಿಗೆ ಸೂಚಿಸಿದ್ದರು. ಈ ಲೀಲೆಯನ್ನು ಚೈತನ್ಯ ಭಾಗವತದ ಆದಿಲೀಲೆಯ 3ನೇ ಅಧ್ಯಾಯದಲ್ಲಿ ದೀರ್ಘವಾಗಿ ವರ್ಣಿಸಲಾಗಿದೆ. ನಿಮ್ಗೆ ಇದು ಬಂದಿರಬಹುದು 3ನೇ ಅಧ್ಯಾಯದಲ್ಲಿ ಆಲ್ರೆಡಿ. ಹರೇ ಕೃಷ್ಣ. ಪ್ರಭುವರಿಯರು ಎಳೆಯ ವಯಸ್ಸಿನವರಾಗಿದ್ದಾಗ ಒಮ್ಮೆ ಇಬ್ಬರು ಕಳ್ಳರು ಅವರ ಮನೆಯಿಂದ ತುಂಬಾ ದೂರ ಒಯ್ದರು. ಇತ್ತ ಪ್ರಭುಗಳಾದರೂ ಆ ಕಳ್ಳರ ಭುಜಗಳನ್ನ ಹತ್ತಿ ಕುಳಿತರು. ಪ್ರಭುಗಳ ಮೈಮೇಲಿದ್ದ ಆಭರಣಗಳನ್ನ ಸುಲಿದುಕೊಳ್ಳಲು ಸುರಕ್ಷಿತವಾದ ತಾವಿಗೆ ಅವರನ್ನು ಕರೆದೊಯ್ಯುತ್ತಿರುವುದಾಗಿ ಭಾವಿಸಿಕೊಂಡು ಕಳ್ಳರು ಮುನ್ನಡೆಯುತ್ತಿದ್ದರು. ಆದರೆ ಪ್ರಭುಗಳು ಚೋರರಿಗೆ ಹಾದಿ ತಪ್ಪಿಸಿದರು. ಇದರಿಂದಾಗಿ ಆ ಕಳ್ಳರು ಎಲ್ಲೆಲ್ಲಿಗೂ ಹೋಗುವ ಬದಲಿಗೆ ಜಗನ್ನಾಥ ಮಿಶ್ರರ ಮನೆಗೆ ಬಂದರು. ಪ್ರಭುವರಿಯರು ಬಾಲ್ಯಾವಸ್ಥೆಯಲ್ಲಿದ್ದಾಗ ಅವರ ಮೈಗೆ ಹೇರಳ ಆಭರಣಗಳನ್ನ ತೊಡಿಸಿ ಅಲಂಕರಿಸಲಾಗ್ತಾ ಇತ್ತಂತೆ. ಒಂದು ದಿನ ಆ ಪ್ರಭುವರಿಯರು ಅವರ ಮನೆಯ ಹೊರಗೆ ಆಟವಾಡ್ತಿದ್ದಾಗ ಆ ದಾರಿಯಲ್ಲಿ ಬಂದ ಇಬ್ಬರು ಕಳ್ಳರು ಪ್ರಭುಗಳನ್ನ ದೋಚುವ ಅವಕಾಶನ ಕಾಣ್ತಾರೆ. ಹಾಗಾಗಿ ಆ ಧೂರ್ತರು ಪ್ರಭುಗಳಿಗೆ ಒಂದಿಷ್ಟು ಸಿಹಿ ತಿಂಡಿ ಕೊಟ್ಟು ಪುಸಲಾಯಿಸಿ ತಮ್ಮ ಭುಜಗಳ ಮೇಲೆ ಕೂಡಿಸಿಕೊಂಡು ಮುಂದಕ್ಕೊಯ್ದರು. ಪ್ರಭುಗಳನ್ನ ಕಾಡಿಗೆ ಒಯ್ದುಕೊಂಡು ಹೋಗಿ ಅಲ್ಲಿ ಹಾಕಿ ಅವರ ಮೈಮೇಲಿನ ಆಭರಣಗಳನ್ನ ದೋಚಿ ಬಿಡುವುದೆಂದು ಅವರ ಹಂಚಿಕೆ. ಇತ್ತ ಪ್ರಭುಗಳು ತಮ್ಮ ಮಾಯಾಶಕ್ತಿಯನ್ನ ಆ ಕಳ್ಳರ ಮೇಲೆ ವಿಸ್ತರಿಸ್ತಾರೆ. ಈ ಶಕ್ತಿಯ ಪ್ರಭಾವ ಕಳ್ಳರ ಮೇಲೆ ಎಷ್ಟಾಯ್ತೆಂದರೆ ಮಗುವನ್ನ ಅರಣ್ಯಕ್ಕೆ ಒಯ್ಯುವ ಬದಲು ಸ್ವಯಂ ಪ್ರಭುಗಳ ಮನೆಯ ಮುಂದೆ ತಂದು ಬಿಡ್ತಾರೆ. ಪ್ರಭುಗಳ ಮನೆಯ ಮುಂದೆ ಬಂದಾಗ ಕಳ್ಳರಿಗೆ ದಿಗಿಲು ಹುಟ್ಟಿತು. ಏಕೆಂದರೆ ಜಗನ್ನಾಥ ಮಿಶ್ರ ಪ್ರತಿಯೊಬ್ಬರು ಹಾಗೆಯೇ ಅವರ ಮನೆಯ ಸುತ್ತಮುತ್ತಣ ಮನೆಗಳವರು ಮಗು ಎಲ್ಲಿ ಹೋಯಿತೆಂದು ಹುಡುಕಾಡ್ತಾ ಇದ್ರು. ಆದ್ದರಿಂದ ಅಲ್ಲಿ ನಿಂತರೆ ಅಪಾಯ ತಟ್ಟುವುದು ನಿಶ್ಚಯವೆಂದು ಆಲೋಚಿಸಿದ ಕಳ್ಳರು ಮಗುವನ್ನು ಅತ್ತ ಬಿಟ್ಟು ಓಡಿ ಹೋಗ್ತಾರೆ. ಕೂಸನ್ನು ಮನೆಗೆ ಕರೆತಂದು ಚಿಂತಾಕ್ರಾಂತಳಾಗಿದ್ದ ಶಚಿಮಾತೆಗೆ ಒಪ್ಪಿಸಲಾಯಿತು. ಇದರಿಂದ ಅವಳಿಗೆ ಸಾಂತ್ವನವಾಯಿತು. ಈ ಪ್ರಕರಣವನ್ನ ಕೂಡ ಚೈತನ್ಯ ಭಾಗವತದ ಆದಿಲೀಲೆಯ 3ನೇ ಅಧ್ಯಾಯದಲ್ಲಿ ಪಾಂಗಿತವಾಗಿ ವರ್ಣಿಸಲಾಗಿದೆ ಅಂತ. ತಮಗೆ ತಾಯಿ ಅದಾದ್ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ, ತಮಗೆ ಕಾಯಿಲೆ ಹತ್ತಿದೆ ಎಂದು ನಟಿಸ್ತಾರೆ. ಹಿರಣ್ಯ ಹಾಗೂ ಜಗದೀಶರ ಮನೆಯಿಂದ ಏಕಾದಶಿಯ ದಿನ ತಮಗಾಗಿ ಒಂದಿಷ್ಟು ಆಹಾರ ತರಬೇಕು ಅಂತ ಪ್ರಭು ಕೇಳ್ತಾರಂತೆ. ಪ್ರಭುವರಿಯರು ಜಗದೀಶ ಹಾಗೂ ಹಿರಣ್ಯ ಎಂಬವರ ಮನೆಯ ಪ್ರಸಾದವನ್ನ ಏಕಾದಶಿಯ ದಿನ ಸ್ವೀಕರಿಸಿದ ಪ್ರಸಂಗವನ್ನ ಕೂಡ ಚೈತನ್ಯ ಭಾಗವತದ ಆದಿಕಾಂಡದ 4ನೇ ಅಧ್ಯಾಯದಲ್ಲಿ ದೀರ್ಘವಾಗಿ ವರ್ಣಿಸಲಾಗಿದೆ. ಏಕಾದಶಿಯ ದಿನದಂದು ವಿಷ್ಣುವಿಗೆ ಎಂದಿನಂತೆ ಪ್ರಸಾದ ಸಮರ್ಪಿಸಲಾಗ್ತದೆ. ಏಕಾದಶಿಯ ದಿನ ಉಪವಾಸ ಆಚರಿಸಬೇಕೆಂದು ಭಕ್ತನಿಗೆ ವಿಧಿಸಲಾಗಿದ್ದರೂ ವಿಷ್ಣುವಿಗೆ ಅಂತಹ ನಿಯಮವನ್ನೇನು ವಿಧಿಸಲಾಗಿಲ್ಲ. ಒಂದು ಸಲ ಏಕಾದಶಿಯ ದಿನದಂದು ವಿಶೇಷ ಪ್ರಸಾದ ಅರ್ಪಿಸುವ ಏರ್ಪಾಡು ಜಗದೀಶ ಹಾಗೂ ಹಿರಣ್ಯ ಪಂಡಿತರ ಮನೆಯಲ್ಲಿ ಆಗಿತ್ತು. ಆದರೆ ಅಂದು ಚೈತನ್ಯರ ಆರೋಗ್ಯ ಸರಿ ಇರಲಿಲ್ಲ.
ಹಾಗಾಗಿ ಜಗದೀಶ ಹಿರಣ್ಯರ ಮನೆಗೆ ಹೋಗಿ ವಿಷ್ಣು ಪ್ರಸಾದ ಕೇಳಿ ತರಬೇಕೆಂದು ಚೈತನ್ಯರು ತಮ್ಮ ತಂದೆಯನ್ನ ಕೇಳ್ಕೊಳ್ತಾರೆ. ಜಗದೀಶ ಹಾಗೂ ಹಿರಣ್ಯರ ಮನೆ ಜಗನ್ನಾಥ ಮಿಶ್ರರ ಮನೆಯಿಂದ ಸುಮಾರು 2 ಮೈಲಿ ದೂರದಲ್ಲಿ ಇತ್ತು. ಆದ್ದರಿಂದ ಚೈತನ್ಯರ ಮನವಿಯಂತೆ ಜಗನ್ನಾಥ ಮಿಶ್ರರು ಪ್ರಸಾದ ಕೇಳಿ ಪಡೆಯಲು ಜಗದೀಶ ಹಾಗೂ ಹಿರಣ್ಯರ ಮನೆಗೆ ಬಂದಾಗ ಈ ಈರ್ವರಿಗೂ ಕೊಂಚ ಆಶ್ಚರ್ಯವಾಯಿತು. ಜಗದೀಶ ಹಿರಣ್ಯರ ಮನೆಯಲ್ಲಿ ವಿಷ್ಣುವಿಗಾಗಿ ವಿಶೇಷ ಪ್ರಸಾದ ತಯಾರಿಸುತ್ತಿದ್ದುದು ಚೈತನ್ಯರಿಗೆ ಹೇಗೆ ಗೊತ್ತಾಯ್ತು? ನಿಮಗೆ ಎಂತದ್ದು ಅತೀಂದ್ರಿಯ ಶಕ್ತಿ ಇರಬೇಕೆಂಬುದು ಕೂಡಲೇ ಈ ಈರ್ವರ ಮನಸ್ಸಿಗೆ ಬಂತು. ಹಾಗಲ್ಲದಿದ್ದರೆ ತಮ್ಮ ಮನೆಯಲ್ಲಿ ವಿಶೇಷ ಪ್ರಸಾದ ತಯಾರಿಸಲಾಗುತ್ತಿದ್ದುದು ಚೈತನ್ಯರಿಗೆ ತಿಳಿಯಿತು ಹೇಗೆ ಇರುತ್ತಾ? ಈ ಈರ್ವರು ಪ್ರಸಾದವನ್ನು ಕೂಡಲೇ ಪ್ರಭುವರಿಯರ ತಂದೆ ಜಗನ್ನಾಥ ಮಿಶ್ರರ ಮೂಲಕ ಚೈತನ್ಯ ಮಹಾಪ್ರಭುಗಳಿಗೆ ಕಳಿಸ್ತಾರೆ. ಇತ್ತ ನಿಮಾಯಿಗೆ ಆರೋಗ್ಯ ಸರಿಯಿಲ್ಲ ಎಂದು ಹೇಳಿದ್ದವಷ್ಟೇ ಜಗದೀಶ ಹಿರಣ್ಯರ ಮನೆಯಿಂದ ಬಂದ ಪ್ರಸಾದವನ್ನ ತಿಂದ ಕೂಡಲೇ ಅವರ ಕಾಯಿಲೆ ಗುಣವಾಯಿತು. ಅಷ್ಟೇ ಅಲ್ಲ, ಪ್ರಸಾದವನ್ನು ಅವರ ಜೊತೆಗೆ ಆಟಕ್ಕೆ ಬರುತ್ತಿದ್ದ ಮಕ್ಕಳಿಗೂ ಹಂಚಿದ್ರಂತೆ. ಈ ರೀತಿ ಅಂದ್ರೆ ಆ ಒಂದು ದೈವ್ಯ ದೃಷ್ಟಿ ಅವರಿಗೆ ಇರ್ತಾ ಇತ್ತು. ಅವಾಗ ಮಗುವಾಗಿದ್ದಾಗಿಂದನೇ ಚಿಕ್ಕ ಮಕ್ಕಳ ಸ್ವಭಾವಕ್ಕೆ ಸಹಜವಾಗಿ ಪ್ರಭು ಆಟವಾಡಲು ಕಲಿತರು. ಆಟಕ್ಕೆ ಬರುತ್ತಿದ್ದ ಜೊತೆಗಾರರೊಂದಿಗೆ ಅಕ್ಕಪಕ್ಕದ ಗೆಳೆಯರ ಮನೆಗಳಿಗೆ ಹೋಗಿ ಅವರ ಮನೆಗಳಲ್ಲಿನ ತಿಂಡಿ ಪದಾರ್ಥಗಳನ್ನು ಕದ್ದು ತಿನ್ನುತ್ತಿದ್ದರು. ಕೆಲವು ಸಲ ಮಕ್ಕಳು ಅವರವರಲ್ಲೇ ಹೊಡೆದಾಡ್ತಾ ಇದ್ರಂತೆ. ಪ್ರಭು ತಮ್ಮ ಜೊತೆಗಾರನೊಂದಿಗೆ ಹೊಡೆದಾಡುತ್ತಾರೆಂದಲೂ ಅಕ್ಕಪಕ್ಕದ ಮನೆಗಳಲ್ಲಿ ತಿಂಡಿ ಪದಾರ್ಥಗಳನ್ನು ಕದಿಯುತ್ತಾರೆಂತಲೂ ಜೊತೆಗೆ ಹುಡುಗರು ಶಚಿಮಾತೆಯ ಬಳಿ ದೂರು ಕೊಡ್ತಾರೆ. ಅಂತಹ ಹೊತ್ತುಗಳಲ್ಲಿ ಕೆಲವು ಸಲ ಶಚಿಮಾತೆಯು ತನ್ನ ಮಗನನ್ನ ಗದರಿಸ್ತಾ ಇದ್ಲಂತೆ. ಶಚಿಮಾತೆ ಹೇಳ್ತಾಳೆ, ಇತರರ ವಸ್ತುಗಳನ್ನು ನೀನೇಕೆ ಕದಿತೀರ್ಯಾ? ಜೊತೆಯ ಮಕ್ಕಳನ್ನು ಹೊಡೆಯುವುದೇಕೆ? ಇತರರ ಮನೆಗಳಿಗೆ ನೀನು ಹೋಗುದಾದ್ರೆ ಏಕೆ? ನಿನ್ನ ಸ್ವಂತ ಮನೆಯಲ್ಲಿ ನಿನಗೇನು ಕಡಿಮೆ ಆಗಿದೆ ಅಂತೇಳಿ ಕೇಳ್ತಾರಂತೆ. ವೇದಾಂತ ಸೂತ್ರದ ಪ್ರಕಾರ ಜನ್ಮಾದ್ಯಸ್ಯತಃ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಪರಮ ಅದ್ವಯದಲ್ಲಿ ಸ್ಥಿತವಾಗಿರುವುದರಿಂದ ಈ ಐಕ ಜಗತ್ತಿನಲ್ಲಿ ನಾವು ಏನೇನನ್ನು ಕಾಣುತ್ತೇವೋ ಅವೆಲ್ಲವೂ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈಗಾಗಲೇ ಇವೆ ಅಂತ ಹೇಳಿದ್ರೆ, ಈ ಒಂದು ಭೌತಿಕ ಪ್ರಪಂಚ ಅಂತ ಹೇಳುವಂತದ್ದು ಆಧ್ಯಾತ್ಮಿಕ ಲೋಕದ ಪ್ರತಿಬಿಂಬ. ಹಾಗಾಗಿ ಇಲ್ಲಿ ನಾವು ಏನೆಲ್ಲ ಕಾಣ್ತೇವೆ ಅದು ಉನ್ನತ ಮಟ್ಟದಲ್ಲಿ, ಉನ್ನತ ಶ್ರೇಷ್ಠ ಮಟ್ಟದಲ್ಲಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೂಡ ಇದೆ. ಭಗವಾನ್ ಚೈತನ್ಯ ಮಹಾಪ್ರಭುಗಳು ಸ್ವಯಂ ದೇವೋತ್ತಮ ಪರಮ ಪುರುಷ ಕೃಷ್ಣನೇ ಆಗಿದ್ದಾರೆ. ಹೀಗಿರುತ್ತಾ ಅವರು ಕದಿಯುತ್ತಾರೆ ಎಂದರೆ ಏನರ್ಥ? ಪ್ರಭುಗಳು ಕದಿಯುವುದು ಅಥವಾ ಯುದ್ಧ ಮಾಡುವುದು ಒಬ್ಬ ಕಳ್ಳನಾಗಿಯೋ ಅಥವಾ ಒಬ್ಬ ಶತ್ರುವಾಗಿಯೋ ಅಲ್ಲ, ಪ್ರೇಮಮಯಿಯಾಗಿ ಒಬ್ಬ ಸ್ನೇಹಿತನ ಹಾಗೆ ಮಗುವಾಗಿ ಅವರು ಕದಿಯುವುದು ಅವರಿಗೇನೋ ಕೊರತೆ ಇದೆ ಎಂದಲ್ಲ, ಸಹಜ ಪ್ರವೃತ್ತಿಯಿಂದಾಗಿ ಈ ಐಕ ಜಗತ್ತಿನಲ್ಲಿ ಕೂಡ ಚಿಕ್ಕ ಮಕ್ಕಳು ಯಾವುದೇ ಶತ್ರುಭಾವ ಅಥವಾ ದುರಾಲೋಚನೆ ಇಲ್ಲದೆ ಪಕ್ಕದ ಮನೆಗೆ ಹೋಗಿ ಕದಿಯುತ್ತಾರೆ ಮತ್ತು ಕೆಲವು ಸಲ ತಮ್ಮಲ್ಲೇ ಹೊಡೆದಾಡುತ್ತಾರೆ. ಕೃಷ್ಣನು ಕೂಡ ಬಾಲ್ಯದಲ್ಲಿ ಇತರ ಮಕ್ಕಳಂತೆ ಇಂಥದ್ದನ್ನೆಲ್ಲ ಮಾಡಿದ. ಕದಿಯುವ ಮತ್ತು ಹೊಡೆದಾಡುವ ಪ್ರವೃತ್ತಿಗಳು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇಲ್ಲದೆ ಇಲ್ಲಿ ಈ ಐಕ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿ ಇರುವುದು ಸಾಧ್ಯವಿಲ್ಲ ಅಂತ ಹೇಳಿದ್ರೆ, ಈ ತರದ ಚೇಷ್ಟೆಗಳು ಅಲ್ಲಿ ಕೂಡ ಆಧ್ಯಾತ್ಮಿಕ ಜಗತ್ತಿನಲ್ಲೂ ಇದೆ. ಆದ್ರಿಂದ ಇಲ್ಲಿ ಕೂಡ ನಡೆಯುವಂತದ್ದು. ಈ ಎರಡೂ ಜಗತ್ತುಗಳಿಗೆ ಇರುವ ವ್ಯತ್ಯಾಸ ಇದು. ಆಧ್ಯಾತ್ಮಿಕ ಜಗತ್ತಿನಲ್ಲಾಗುವ ಕಳವು ಹಾಗೂ ಹೊಡೆದಾಟಗಳನ್ನು ಈ ಐಕ ಜಗತ್ತಿನಲ್ಲಿ ಶತ್ರುಭಾವ ಅಥವಾ ಈರ್ಷೆಗಳಿಂದಾಗಿ ಮಾಡುವುದಾಗುತ್ತದೆ. ಆದ್ದರಿಂದ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈ ಎಲ್ಲಾ ಚಟುವಟಿಕೆಗಳು ಇದ್ದಿವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಹರೇ ಕೃಷ್ಣ. ಹರೇ ಕೃಷ್ಣ. ನಿಲ್ಲಿಸ್ತೇನೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮೈ ಮರೆವು ಇಲ್ಲ. ಈ ಐಕ ಜಗತ್ತಿನಲ್ಲಾದರೂ ಸಕಲ ಕಾರ್ಯಗಳು ತಾಳಲಾಗದಂತಹ ಸ್ಥಿತಿಯಿಂದ ತುಂಬಿವೆ ಅಂತೇಳಿ ಹೇಳ್ತಾರೆ. ಹರೇ ಕೃಷ್ಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವರಂದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀ ಚೈತನ್ಯ ಚರಿತಾಮೃತಂ ಕಿ ಜೈ. ಶ್ರೀ ರಾಧಾ ಗೋವಿಂದ್ ಕಿ ಜೈ. ಶ್ರೀ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ನೀವೇ ಎಂಡ್ ಮಾಡ್ಬೇಕು ಮಾತಾಜಿ. ನಾನೇ ಹೋಸ್ಟ್ ಆಗಿದ್ದೇನಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಕೆ, ಧನ್ಯವಾದ ಎಲ್ಲರಿಗೂ. ನಾಗವೇಣಿ ಮಾತಾಜಿ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಅಟೆಂಡೆನ್ಸ್ ಎಲ್ಲ ಹಾಕಿದ್ದೀರಲ್ಲ? ಹಾಕಿದೀವಿ ಮಾತಾಜಿ. ಪವರ್ ಬರ್ಲಿಲ್ವಾ ನಾಗವೇಣಿ ಮಾತಾಜಿ? ಬಂದಿದೆ ಆಗ್ಲೇ ಬಂದಿತ್ತು. ನಾನ್ ಮತ್ತೆ ಪುನಃ ನಿಮ್ಗೆ ಡಿಸ್ಟರ್ಬ್ ಮಾಡುದು ಬೇಡ ಅಂತೇಳಿ ಸುಮ್ಮನೆ ಇದೆ. ಲಿಂಕ್ ಹಾಕ್ತೀರಾ ಮಾತಾಜಿ? ಹರೇ ಕೃಷ್ಣ. ಅಟೆಂಡೆನ್ಸ್ ಲಿಂಕ್ ಯಾವ್ದು? ಅಟೆಂಡೆನ್ಸ್
ಅಲ್ವಾ ಲತಾ ಮಾತಾಜಿ? ಹರೇ ಕೃಷ್ಣ. ನೆನಪು ಮಾಡದಿದ್ರೆ ಕಂಟಿನ್ಯೂ ಹೇಳ್ತೀರಾ ಅಂತ. ಅಂದ್ರೆ ನೋಡ್ ನನ್ನ ಮೈ ರೋಮಾಂಚನ ಆಗ್ತಾ ಇತ್ತು ನಾನು ಓದ್ಬೇಕಾದ್ರೆ, ಆಯ್ತಾ. ಅಂತ ಒಂದು ಭಗವಂತನ ಒಂದು ಲೀಲೆಗಳನ್ನ ಕೇಳುವಾಗ ನನ್ನ ಮೈಯೇ ರೋಮಾಂಚನ ಆಗ್ತಾ ಇತ್ತು. ಅಂದ್ರೆ ಅಷ್ಟು ಒಳ್ಳೆಯ ಅನುಭವ ಆಗ್ತದೆ ಒಂದು ನಾವು ಓದುವಾಗ ಚೈತನ್ಯ ಚರಿತಾಮೃತ. ಹರೇ ಕೃಷ್ಣ. ಲೈವ್ ಸ್ಟಾಪ್ ಮಾಡಿದ್ದೀರಾ? ನಾಗವೇಣಿ ಮಾತಾಜಿ ನಾಳೆ ಎಷ್ಟು ಗಂಟೆಗೆ ಇದು ಮಾಡಿ. ಆ ಕ್ಲಾಸ್ ಯಾವ್ದು? ಏನೋ ಇದೆ ಅಂದ್ರಲ್ಲ ನಾಳೆ ಶನಿವಾರ. ಹಾ, ನಾಳೆ 5 ಗಂಟೆಗೆ ಇದು ಸ್ಟಾರ್ಟ್ ಇದೆ ಮಾತಾಜಿ. ಇದು ಇದೆ 5ರಿಂದ 5:30 ತನಕ. ನಂತರ 6 ಗಂಟೆಯಿಂದ ಅಂತ್ಯ ಇದು. ನಾವು ಅಟೆಂಡ್ ಆಗ್ಬೋದಲ್ವಾ ಮಾತಾಜಿ? ನಾನು ಪಾರ್ಟಿಸಿಪೇಟ್ ಮಾಡ್ಲಿಲ್ಲ ಅಂದ್ರೂ ಲಿಂಕ್ ಎಲ್ಲ ಗ್ರೂಪಿಗೆ ಹಾಕಿದ್ದೇನೆ ಮಾತಾಜಿ. ಆತ್ಮ ಸಾಕ್ಷಾತ್ಕಾರ ಹಾಕಿದ್ದೇನೆ, ಚೈತನ್ಯ ಚರಿತಾಮೃತ ಹಾಕಿದ್ದಾರೆ, ಹಾಗೆ ಭಾಗವತ ಸಾರದಲ್ಲಿ ಕೂಡ ಹಾಕಿದ್ದಾರೆ. ಎಲ್ಲಾ ಗುಂಪಲ್ಲಿ ಸಹ ಹಾಕಿದ್ದಾರೆ. ನೀವು ಅದಕ್ಕೆ ಜಾಯಿನ್ ಆಗ್ಬೋದು, ಲಿಂಕ್ ಹಾಕಿದ್ದಾರೆ. ಆಯ್ತು ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಹಾಕಿ ಮಾತಾಜಿ. ಅಯ್ಯೋ, ಪುನಃ ಎಲ್ಲಿಗೆ ಮಾತಾಜಿ? 6:15 ಆಯ್ತು, ಸಾಕು ಬಿಡಿ. ಯಶೋಧ LB. ಓಕೆ, ಅವರಿಗೆ ಅಟೆಂಡೆನ್ಸ್ ಕೊಡಿ ನೀವು. ಹರೇ ಕೃಷ್ಣ. ಎಂಡ್ ಮಾಡ್ತಾನೆ ಮೀಟಿಂಗ್. ಆಯ್ತು. ನಾನು ಹಾಕಿದ್ದೇನೆ ಅವರಿಗೆ ಅಟೆಂಡೆನ್ಸ್, ಯಶೋಧ LB. ಧನ್ಯವಾದಗಳು ಎಲ್ಲರಿಗೂ. ಹರೇ ನಾಳೆ ಸೇಮ್ ಟೈಮ್ ಅಲ್ವಾ ಮಾತಾಜಿ? ನಾಳೆ 5 ಗಂಟೆಯಿಂದ 5:30 ಮುಗಿಸ್ಬೇಕು. ಹೌದಾ? ಓಕೆ, ಹ್ಮ್. ಸರಿ. ಹರೇ ಕೃಷ್ಣ. ಇದೆಯಾ ಮಾತಾಜಿ? ನಾಳೆ ಇದೆ, ಬರೀ ಇದು ನಾವು ಇದನ್ನು ಮಾತ್ರ ಹೇಳುದು, ಒಂದು ಶ್ಲೋಕ ಅಷ್ಟೇ.